ಪೃಥ್ವಿ ಬಾಲಕ ವೈಶ್ಯರಿತೆ ಮತ್ತೆ ಕಾಲಾಂತರಕ್ಕೆ ಓಡಿದ ಪಟ್ಟಣವನ ಶುಭದಾನವನ ದಿಗ್ಗ ವಿಭವನಲ್ಲಿ
ರಾಕ್ಷಸಕ್ಕೋದ್ಧಾರಕ ಇರುವಂತಹ ಸ್ಥಳ ಪುರಕ್ಕೆ ಯಾರಂತ ಕೇಳಿದ್ದೀರಿ? ಶುಂಭಾಸುರನೆಂದು ಕೇಳಿ ಬಂದೆವು. ಸರಿ, ಓಲಗವಿದ್ದ ವಿಚಾರ ಅದೇ ಆಲಿಸಬೇಕು. ಹನುಕುಮಾರಕ ಶುಂಭದಾನವ ಹನುಕುಮಾರಕ ಶುಂಭದಾನವ ಅನುಜನಾದನಿ ಶುಂಭ ತಗಿದನೆ ಪರಾಕ್ರಮದಿಂದ ಶೋಡಿತ ಜನಪದದಲ್ಲಿ ಶಂಭೋ ಶಂಕರ ಕಾಪಾಡು ತಂದೆ, ಕಾಪಾಡು. ಅನುಜ ನಿಶುಂಭ ಅಗ್ರಜ. ನವಬ್ರಹ್ಮರಲ್ಲಿ ಒಬ್ಬರಾದಂತ ಕಶ್ಯಪ ಬ್ರಹ್ಮರು, ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವೇ ಇರುವರು ಮಕ್ಕಳು ಜನಿಸಿಕೊಂಡೆವು. ಶುಂಭ ಶುಂಭ ಬಳಿಯಲ್ಲಿ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕು ಬೇಕಾದಂತ ವಿದ್ಯೆಯನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ವರ್ತಮಾನ ಕಾಲದಲ್ಲಿ ಅನುಜರಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಗಣಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದವರು. ಅನುಜ ಅಗ್ರಜ, ನಾವುಗಳು ಇಷ್ಟು ಎತ್ತರಕ್ಕೆ ಏರಬೇಕಿದ್ರೆ ಮಾಡಿದಂತ ಸಾಧನೆಯಾದರೆ ಹರಿಹರಾದಿಗಳಿಂದ ಮರಣವು ದೊರಕದಂತೆ ಮೊದಲಾಗಿ ವಂದಿಸಿದ್ದೇನೆ. ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಕಾನನವನ್ನು ಸೇರಿದೆವು. ಜನನ್ನು ಭಜನೆಯ ಮೂಲಕವಾಗಿ ಮೆಚ್ಚಿಸಿ ಅಮೋಘವಾದಂತಹ ವರಗಳನ್ನು ಪಡೆದವರು ನಾವು. ಹರೆಯ ಯೋನಿಜೆಯಿಂದ ಹಾಗೂ ಮೂರು ಮೂರ್ತಿಗಳಿಂದ ನಮಗೆ ಮರಣವೇ ಇಲ್ಲ ಅಂತ ವರವನ್ನು ಪಡೆದವರು. ವರವನ್ನು ಪಡೆದಂತಹ ನಾವು ಮಾಡಿದಂತಹ ಸಾಧನೆ ಧರಣಿಯಲ್ಲಿರುವಂತಹ ಧರಣಿ ಬಾಲಕರ ಸೊಕ್ಕನ್ನು ಅಡಗಿಸಿ ಅಲ್ಲಿ ನಮ್ಮ ಅಧಿಕಾರ ಸ್ಥಾಪನೆ ಪಾತಾಳ ಲೋಕವನ್ನು ಸೇರಿದೆವು. ಜಗದಿಗಳ ಎಡೆಯನ್ನೇ ಮೆಟ್ಟಿ ಅಲ್ಲಿಯೂ ಅಧಿಕಾರ ಸ್ಥಾಪನೆ. ಲೋಕ ನಮ್ಮ ವಶ. ದಿಗ್ವಿಜಯದಲ್ಲಿ ಕೈಗೊಂಡಂತ ನಾವುಗಳು ಎರಡು ಲೋಕವನ್ನು ನಮ್ಮದಾಗಿಸಿಕೊಂಡಿದ್ದೇವೆ.
ಇಷ್ಟಕ್ಕೆ ಸಾಲದು ತಮ್ಮ. ಹಾ, ಕಿರಿತಾಯ ಮಕ್ಕಳು ಅಂತ ದೇವತೆಗಳು ಹಾ, ನಾಲ್ಕದಲ್ಲಿ ಮೆರೆಯುತ್ತಾ ಇದ್ದಾರೆ. ಅವರ ಸಕ್ಕನ ನಾಲ್ಕಲೋಕದ ಅಧಿಕಾರವನ್ನು ನಮ್ಮದಾಗಿಸಬೇಕಾಗಿದೆ. ಹಾ, ಅದಕ್ಕಾಗಿ ಸೇನೆಯ ಸಕಲ ಸಿದ್ಧತೆಯನ್ನು ಗೊಳಿಸು. ಹಾ. ಮಳೆಯ ಮರ್ಯಾದೆಯಾಗಿ ಸ್ವರ್ಗವನ್ನು ಬಿಟ್ಟು ನಿನ್ನ ಇದನ್ನು ಕಳ್ಕೊಂಡು ಕೊಡುವುದಕ್ಕಾಗಿ ಬಂದವರು ಸಾಮಾನ್ಯರವರಲ್ಲ. ಯಾರು? ಶೋಣಿತಾಪುರದ ಅಧಿಕಾರಿ ಶುಂಭಾದವರು. ಬ್ರಹ್ಮನ ಹೊರವರದಿಂದ ಬಂದಿದ್ದೇನೆ. 2 ಲೋಕವನ್ನು ನಮ್ಮದಾಗಿಸಿಕೊಂಡಿದ್ದೇನೆ. ಇನ್ನು ಉಳಿದದ್ದು 4 ಲೋಕ. 4 ಲೋಕದ ಅಧಿಕಾರ ನಿಮ್ಮದಾದಂತಹ ಟಿವಿ ಆ ಪರಾಕ್ರಮ ನಿಂತ ನಿಲುವು ಓಜಸ್ಸು ತೇಜಸ್ಸು ವರ್ಚಸ್ಸು ಎಲ್ಲವನ್ನು ನೋಡಿದಾಗ ಸಮರ ಮಾಡುವುದಿದ್ದರೆ ನಿಮ್ಮಲ್ಲಿಯೇ ಸಮರ ಮಾಡಿ ಸಮರದಲ್ಲಿ ಜಯಿಸಿರಿ. ಯಾರ ಪಾಲಿಗೆ ಎಂಬುದಾಗಿ ನೋಡಬೇಕಾಗಿದೆ. ನೀವು ನಾವು ಎಂಬುದಾಗಿ ಅಣ್ಣ
ನಿಮ್ಮೆಲ್ಲರ ಜಯಘೋಷವನ್ನು ಕೇಳಿ ಮನಸ್ಸಿಗೆ ಆನಂದವಾಯಿತು. ತಮ್ಮ ಅಣ್ಣ ನಮ್ಮಲ್ಲಿ ಕಾಲಗಳು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಓಡಿ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ. ತಮ್ಮ ಓಡುವಂತ ದೇವತೆಗಳನ್ನು ಯಾವತ್ತೂ ಕೂಡ ನಂಬುವುದಕ್ಕಾಗುವುದಿಲ್ಲ. ಯಾಕೆ ಬಲ್ಲಯ್ಯ? ಯಾಕೆ? ಇಂದ್ರ ಮಹಾವಂಚಕ. ಯಾವ ಸಂದರ್ಭದಲ್ಲಿ ಏನು ಮಾಡಿಯಾನು ಅದಕ್ಕಾಗಿ ಅವನ ಮೇಲೆ ಒಂದನ್ನು ಕಣ್ಣನ್ನಿರಿಸಬೇಕು. ಅನುಜ ಅಣ್ಣ ಅದಕ್ಕಾಗಿ ನಮ್ಮವರು ಕೊಟ್ಟು ಕಳಿಸಿದ್ದೇನೆ. ದೇವತೆಗಳು ಎಲ್ಲ ಇರಲಿ, ಅವರನ್ನು ದರದರನೆ ತಂದು ನನ್ನ ಕಾಲವರಕ್ಕೆ ತಂದೊಪ್ಪಿಸಿ ಎಂಬುದಾಗಿ. ಅನುಜ ನಾಲ್ಕದ ಅಧಿಕಾರವನ್ನು ನಮ್ಮದಾಗಿಸಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ನಾಲ್ಕಲೋಕದಲ್ಲಿ ಯಾವುದು ಕೂಡ ನಡೆಯಬೇಕಿದ್ರು ಕೂಡ ಶುಂಭರ ಅನುಮತಿ ಇಲ್ಲದೆ ಯಾವುದು ಕೂಡ ನಡೆಯುವ ಹಾಗಿಲ್ಲ. ಅನುಜ ಯುದ್ಧ ಮಾಡಿದ ಆಯಾಸ ಪರಿಹರಿಸಿದಕ್ಕಾಗಿ ವಿಶ್ರಾಂತಿ ಬೇಕು. ಬಾಡ ಗುರುಳ ಸುರರೂಲಿಸಿ ಬೆರೆಯುತ್ತಲಿರಲಿ ಕಾದಿನ ದೇವಿ ಸುರರ ತಾನೊಡಗೊಂಡು ಗುರುಭೂತನಾಶನ ಧರಿಸಿದ ಹಿರಿಕಾರಣದಲ್ಲಿ ದೇವತೆಗಳೇ, ಶುಂಭನಿಂದಲೂ ನಮಗೆ ಸೋಲಾಯಿತಲ್ಲ. ಅಂದು ಮಾತೆ ಹೇಳಿದ ಮಾತೇನು? ಮಕ್ಕಳೇ, ನಿಮಗೆ ಕಷ್ಟ ಬಂತು ಎಂದಾದರೆ ತುಹಿನಗಿರಿಗೆ ಬಂದು ಅನನ್ಯ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿದ್ದೇ ಹೌದಾದರೆ ಮೈದೋರಿ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಡುತ್ತೇನೆ ಎಂಬುದಾಗಿ. ಹಾಗಿರುವಾಗ ನಾವೆಲ್ಲರೂ ಮಾತೆಯನ್ನೇ ಪ್ರಾರ್ಥಿಸೋಣ. ಜಯ 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 ಜಯ. ಪಾಲಯಮ ಶರ್ವಾಣಿ ಶಂಕರಿ ಪಾಲಯಮ ಶರ್ವಾಣಿ ಶಂಕರಿ ಪಾಲಿಪುರ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ತಿರಜಗದಂಬ ಪೊರೆಯಮ್ಮ ಪಾಲಯಮ್ಮ ಸರ್ವಾಣಿ ಶಂಕರಿ ಪಾಲಯಮ್ಮ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಜಯ 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 ಜಯ. ಏಳಯ್ಯ ಸುರಪಾಲ ಏಳಯ್ಯ ಸುರಪಾಲ ಗೋಳುಗುಟ್ಟುವುದೇಕೆ ಕೂಳಮಗಿದ ನಿಮ್ಮನು ಸೋಲಿಸಿದಾಗವನಾಡುತ್ತಿರಲು ಆಲನಾಲಯ ಕಟಯರಿದೇನು. ಏಳಯ್ಯ ಸುರಪಾಲ ಸುರಪಾಲ, ಕಾಲಾಂತರಗಳ ಹಿಂದೆ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷನನ್ನೇ ಕೊಂದು ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದವಳಿದ್ದೇನೆ. ಸಂತೋಷದಿಂದಲೇ ನಾಕವನ್ನಾಳಬೇಕಾದಂತಹ ನೀನು ಮತ್ತೊಂದು ಬಾರಿ ತುಹಿನಗಿರಿಯ ರಾಜ್ಯವನ್ನೇ ಸೇರಿಕೊಂಡೆ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಬೇಕಾದರೆ ಏನು ಕಷ್ಟ ಬಂತು ಬಿತ್ತರಿಸು ಜನನಿ. ಜನರಿಗೆ ಭಿನ್ನಗವನು ಅರುಣದೊಡೆಂಗೋ ಘನ ಪರಾಕ್ರಮಿ ತುಮ್ಮನು ಅನುವರದಲ್ಲಿ ಸುರಶೇಡಿಯ ತೋರಿಸಿ ಘನ ಮದದೊಳಗಿದನು
ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರಮ್ಮ. ಹೌದೇ? ಅಷ್ಟು ಮಾತ್ರವಲ್ಲದೆ ಗೋವುಗಳಿಗೆ, ಬ್ರಾಹ್ಮಣರಿಗೆ, ಋಷಿಗಳಿಗೆ, ಸ್ತ್ರೀಯರಿಗೆ ಬದುಕುವುದಕ್ಕೆ ಕಷ್ಟವಮ್ಮ, ಕಷ್ಟ. ಅಮ್ಮ, ನೀವೇ ನಮ್ಮನ್ನು ಪೊರೆಯಬೇಕಮ್ಮ, ಪೊರೆಯಬೇಕು. ಇದು ಅಭಯ. ಕರುಣಿದು ತನ ಭಯವನ್ನು ನುಡಿದಳು, ಸುರಪಾಲ. ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರಳಿಯನು, ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ, ಈ ಮಾತು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ, ನೋಡುವುದೆನ್ನ ಲೀಲೆಯ. ಹರುಷದೊಳಗೆಂದೆನು ತಾಯ ತ್ರಿದಶರಿಗರುಗಿ ಶ್ರೀದೇವಿ. ಕರುಣಿಸುತ್ತ ಅಭಯವನು ಸುರಪಾಲ. ವರಬಲದಿಂದ ಕೊಬ್ಬಿ ಮೆರೆಯುವಂತಹ ಶುಂಭಾನಿಶುಂಭದಾನವರಿಂದ ಭೀತಿಗೊಂಡಿಯ. ಹೌದಮ್ಮ. ಭಯಪಡದಿರು, ಭಯಪಡದಿರು. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭಯ ಉಂಟೆ ಹೇಳು. ಇಲ್ಲಮ್ಮ. ನಾನೇ ಅಭಯಪ್ರದಳಾದ ಮೇಲೆ ಕೂಳರ ಬಾಧೆ ಕಿರಿದು ದಿನದೊಳಗೆ ಕುಳ ಸಂತತಿಯನ್ನೆಲ್ಲ ತರಿದುಕೊಡುತ್ತೇನೆ. ಅಮ್ಮ, ಅಲ್ಲಿಯ ತನಕ ನಾವು ಎಲ್ಲಿರಬೇಕಮ್ಮ? ತುಹಿನಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿರಿ. ಜಯ 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 ಜಯ. ತಿಳಿದಳ ಕ್ಷಣದೊಳಗೆ, ತಿಳಿದಳ ಕ್ಷಣದೊಳಗೆ ಸರಿ ಸರಿ ಮೋಗದ ಬಲೆಗೆ ಸಿಲುಕಿಸಿ, ಮೋಗದ ಬಲೆಗೆ ಸಿಲುಕಿಸಿ ತನುಜರೆಲ್ಲರ ಒಲುವ ಕಾರ್ಯವು ಸುಲಭ ಎನ್ನುತ್ತಲೇ. ಅದು ಸುಲಭ. ತನುಜರೆಲ್ಲರ ಒಲುವ ಕಾರ್ಯವು ಸುಲಭ ಎನ್ನುತ್ತಲೇ. ತನ್ನ ಮನದೊಳಗೆ ತಿಳಿದಳ ಜನದೊಳಗೆ ಆಲೋಚಿಸಬೇಕಲ್ಲವೇ? ಎಂದು ಯೋಚಿಸಿ ಭಯಮಾಯೇ, ಯೋಚಿಸಿ ಮಗಮಾಯೇ. ಎಂದು ಯೋಚಿಸಿ ಮಗಮಾಯೇ, ಯೋಚಿಸಿ ಮಗಮಾಯೇ. ದೈತ್ಯ ವೃಂದವನ್ನು ಹೋಗಿರಿ, ಹರಿಯೇ ದೈತ್ಯ ವೃಂದವನ್ನು ಹೋಗಿರಿ, ಹರಿಯೇ ಮಗಮಾಯೇ. ಸುಂದರಾಂಗವ ತಳೆದೊಂದು ಕೌಶಿಕೆಯಾಗಿ, ಸುಂದರಾಂಗವ ತಳೆದೊಂದು ಕೌಶಿಕೆಯಾಗಿ,
ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಸುಂದರವ ತಲೆದವನು ಕೌಟಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ಯೋಗಿವೆ ಎಂದು ಯೋಚಿಸಿ ಮಗಮಾಯೆ ಐಕ್ಯ ಬೃಂದವ ಮೋಚಿಸಿ ಕರಿಯೇ ಅಲವಸುವನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ದುರುಳರನ್ನು ದಮನಿಸುವುದರ ಮೂಲಕವಾಗಿ ಧರ್ಮವನ್ನು ಉದ್ಧರಿಸಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟುರುಹಬಲ್ಲೆ. ಆದರೆ ಹಾಗಾಗಕೂಡದು. ಶ್ರೀದೇವಿ ಲೀಲೆ ಏನೆನ್ನುವುದನ್ನು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಭರಿಸಬೇಕು. ಹೇಗೆ ಭರಿಸಲಿ? ಹೇಗೆ ಕೊಲ್ಲಲಿ? ಆಲೋಚಿಸಿದ್ದೇತಡ. ಚಿತ್ತ ಭಿತ್ತಿಯಲ್ಲಿ ಹೊಳೆಯುತ್ತಲ್ಲ ಒಂದು ಉಪಾಯ. ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವಂತಹ ದಾನವರಿಗೆ ನಾನು ಅವರೊಳಕ್ಕೆ ಮೋಹನಾಕಾರಿಯಾಗಿ ಕಾಣಿಸಿಕೊಳ್ಳಬೇಕು. ನನ್ನನ್ನು ಕಂಡು ನನ್ನಿಂದ ಆಕರ್ಷಿತಗೊಂಡು ನನ್ನನ್ನೇ ಪಡೆಯಬೇಕೆನ್ನುವಂತಹ ಆಸೆ ಇರಿಸಿ ಬರುವಂತಹ ದಾನವರನ್ನು ನನ್ನ ಮೋಹದ ಬಲೆಯೊಳಗೆ ಸಿಲುಕಿಸಿ ಕೊಲ್ಲಬೇಕು ಎನ್ನುವಂತಹ ತೀರ್ಮಾನಕ್ಕೇನೋ ಬಂದಿದ್ದೇನೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ತುಹಿನ ಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದು, ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದ್ರೆ ಇದೆಲ್ಲವೇ ಕದಂಬಾವನ. ಸೂರ್ಯ ರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ. ವನವನ್ನೇನೋ ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದಂತಹ ಸ್ಥಳವೆನ್ನುವುದು ಬೇಕಲ್ಲ. ಅದೇನು ಇಳಿದು ಬರುತ್ತಿರುವುದು? ಕನಕದ ಉಯ್ಯಾಲೆ ಏನದು? ಕನಕದ ಉಯ್ಯಾಲೆ ಮೆರೆಯನು ಸರಿ ಸರಿ. ಕನಕದ ಉಯ್ಯಾಲೆ ಮೆರೆಯನು ಆ
ಕನಕದ ಉಯ್ಯಾಲೆ ಮೆರೆಯಲು ಆ ಆ ಆ ಮನಸ್ಸಂಕಲ್ಪಿಸಿದ್ದೇ ತಡ ಆಗಸದಿಂದಲೇ ಇಳಿದು ಬಂತಲ್ಲ ಕನಕದುಯ್ಯಾಲೆ. ಇದು ನನ್ನನ್ನೇ ಪ್ರತಿಬಿಂಬಿಸುತ್ತಾ ಉಂಟು. ಆದಿ ಮಧ್ಯ ಅಂತ್ಯರಹಿತಳಾದಂತಹ ನಾನು ದುರ್ಲದಾನವರಿಗೆಲ್ಲ ಅಂತ್ಯವನ್ನೇ ಕಾಣಿಸುವುದಕ್ಕಾಗಿ ಬಂದಿದ್ದೇನೆ. ಕಾರಣದಲ್ಲಿ ಇಳಿಯಲ್ಪಟ್ಟಂತಹ ಹೊನ್ನ ದುಯ್ಯಾಲೆಯನ್ನು ಇರಬೇಕು, ಗಾಯನವನ್ನು ಪಾಡಬೇಕು. ಆದರೆ ನಾನಿರುವಂತಹ ವಿಚಾರ ದಾನವರಿಗೆ ತಿಳಿದಿದ್ದಿಲ್ಲ. ಆದ್ದರಿಂದಲೇ ತನು ಗಂಧವನ್ನು ಮಾರುತನ ಕೈಗೊಪ್ಪಿಸಿದ್ದೇನೆ. ಎಲ್ಲಾ ಕಡೆ ಪಸರಿಸಬೇಕೆನ್ನುವುದೇ ಮೂಲ ಉದ್ದೇಶ. ತನು ಗಂಧವನ್ನು ಆಘ್ರಾಣಿಸಿಯೋ ಅಥವಾ ಬೆಳಕಿನ ಜಾಡನ್ನು ಹಿಡಿದು ಅಥವಾ ನಾ ಹಾಡುವ ಹಾಡನ್ನು ಕೇಳಿಯೋ ದಾನವರೆಲ್ಲರೂ ಎನ್ನುತ್ತ ಬರಲಿ ಬರಲಿ ಬರಲಿ. ಬಂದಂತಹ ದಾನವರನ್ನು ಇನ್ನೇಕೆ ಸಾವಕಾಶ ಏರಿಕೊಳ್ಳುತ್ತೇನೆ ಹೊನ್ನದುಯ್ಯಾಲೆ. ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವೆನೆನ್ನುತ್ತ
ಗರ್ಭವನ್ನು ಪಾವನಗೊಳಿಸಿ ಈ ಜಗತ್ತಿನ ಬೆಳಕನ್ನು ಕಂಡವರು ಚಂಡಮುಂಡರು ಹುಟ್ಟಿದ ಕ್ಷಣವೇ ಸಾಧನೆ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಕಾಡನ್ನು ಸೇರಿ ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 3 ವರವನ್ನು ಕರುಣಿಸಿದ್ದಾನೆ. ಮನೋವೇಗ, ಬ್ರಹ್ಮಚರ್ಯ, ಆನಂತರ ಕೊಟ್ಟದ್ದೇನು ಗದಾದಂಡ ಕೈಗೆ ಬಂದಂತೆ ಏನೋ ಒಂದು ಯುದ್ಧವನ್ನು ಮಾಡುವಂತಹ ಹುಮ್ಮಸ್ಸು. ಇಳಿದೆವು ಪಾತಾಳ ಲೋಕಕ್ಕೆ. ಅಲ್ಲಿದ್ದಂತಹ ಉರಗಾದಿಗಳ ಹೆಡೆ ಮುರಿ ಕಟ್ಟಿದೆವು. ಆಮೇಲೆ ಭೂಲೋಕ ಸ್ವಾಧೀನ. ತದನಂತರ ಏರಿದ್ದೆ 4 ಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭನಾದವ ಸ್ವರ್ಗ ಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾದರೇನು ಶಂಭುವೇ ಬಂದರು. ಒಮ್ಮಿಂದೊಮ್ಮೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ದರು. ಹಾಗಾಗಲಿಲ್ಲ. ನಾರದರ ಆಗಮನ ಮಾಡಿಸಿದರು ಸಂಧಿ, ಏರಿಸಿದರು ಸಿಂಹವಿಷ್ಟರ. ಸಂಚರಿಸಿದವರು ನಾವು. ಎಲ್ಲಿ ಹೋದ್ರು ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ಹೆಗಲಿದವರು ಶಿರವನ್ನು ಕಡಿದಿದ್ದಾರೆ. 3 ಲೋಕ ಸಂಚಾರ ಹಸಿವು ತಿರುಗಾಟದ ಪರಿಣಾಮ ಹಸಿವು ಹೆಚ್ಚಾಗುತ್ತಾ ಇದೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಕದಂಬವನದಲ್ಲಿ ಬೇಕು. ಬೇಟೆಯಾಡುತ್ತಾ ಬಂದರಾಗ
ಹಳರು ಮಗ ಮಾಂಸವನು ಮೆಲುತ್ತಲೇ ಹಳರು ಮಗ ಮಾಂಸವನು ಮೆಲುತ್ತಲೇ 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 ಮೃಗಗಳನ್ನು ಕೊಡುತ್ತಲೇ ಕೊಡುತ್ತಲೇ ಮೃಗಗಳನ್ನು ಕೊಡುತ್ತಲೇ 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 ಮಾಂಸವನು ಮೆಲುತ್ತಲೇ ಅಲರಿಗೊಡುತ್ತಾ ತರುವ ಶ್ರಮವನು ಕಣಿವೆವು ಶ್ರಮವನು ಕಣಿವೆವು ಎಂದೆನು ತಾಗ ಬರಲು 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 ಅದಮ್ಮವನ ಬೆಳಗ್ಗೆ ತಮ್ಮ ಏನು ಎಲ್ಲ ವಾಂತಿ ಮಾಡೋದು ಏನ ಧರ್ಮಕ್ಕೆ ಸಿಕ್ಕಿದ್ದನ್ನು ಬಹಳಷ್ಟು ತಿಂದ್ಯಾ? ಈಗಿನ ಕಾಲದಲ್ಲಿ ಸಿಗುವುದೇ ಇಲ್ಲ. ಹಾ. ಸಿಗುವಾಗ ಯಾಕೆ ಬಿಡಬೇಕು? ಹಾ. ಸರಿ ತಿಂದದ್ದು, ಹಾ. ಸರಿ ಕುಡಿದದ್ದು, ಏನನ್ನು? ತಿಂದದ್ದು ಮಾಂಸ, ಹಾ. ಕುಡಿದದ್ದು ರಕ್ತ. ಪುಣ್ಯಾತ್ಮ, ಹಾ. ಇಷ್ಟು ಕಷ್ಟಪಟ್ಟು ಬೇಟೆಯಾಡಿ ಹಾ. ಪ್ರಾಣಿಗಳ ಮಾಂಸವನ್ನು ತಿಂದ ಮೇಲೆ ಹಾ. ಅದನ್ನು ಹೊರಗೆ ಹಾಕ್ತಾ ಇದೆಯಲ್ಲ, ಮತ್ತೆ ಏನು ಮಾಡ್ಬೇಕು ತಮ್ಮ? ಅಣ್ಣ ತಮ್ಮ ಬಾಯಲ್ಲಿಯವರೆಗೆ ಬರ್ತದೆ, ಹಾ. ಹಾಗೆ ನುಂಗಬೇಕು. ಹಾ. ಹುಳಿ ಹುಳಿಯಾಗಿ ಒಳ್ಳೆಯದಿರ್ತದೆ, ಏ ತಮ್ಮ, ಸತ್ವ ಜಾಸ್ತಿ. ಆ, ಹೆಚ್ಚಿಗೆ ಆದದನ್ನು ಹೊರಗೆ ಹಾಕ್ಬೇಕು. ಹಾ. ಒಳಗೆ ಇಟ್ಟುಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹ್ಮ್. ತಮ್ಮ, ಏನು? ಭರ್ಜರಿ ಬೇಟೆ. ಭರ್ಜರಿ ಬೇಟೆ. ನನ್ನಿಂದ ಆಜ್ಞೆಯನ್ನು ಪಡೆದು ಹೋದವನು ಹಾ. ಏನನ್ನು ಕೊಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಅಣ್ಣ, ಹಾ. ನಾನು ಹೋದಂತಹ ದಾರಿಯಲ್ಲಿ ಹಾ. ಕಾಣಿಸಿತೊಂದು ಹರಿಣ. ಸುಮ್ಮನೆ ಬಿಟ್ಟೆಯ? ಇಡ್ಲೇ ಇಲ್ಲ. ಏನು ಮಾಡಿದೆ? ಹರಿಣದ ಕೋಡನ್ನು ಹಿಡಿದೆ, ಹಾ. ಗರನೆ ಗರಗರನೆ ತಿರುಗಿಸಿದೆ. ಒಂದೇ ಬೆಟ್ಟದ ಓಹೋ. ರುಂಡ ಬೇರೆ ಮುಂಡ ಬೇರೆ ಹಾ. ನೆತ್ತರನ್ನು ಕುಡಿದೆ, ಹಾ. ಮಾಂಸವನ್ನು ತಿಂದೆ, ಹಾ. ಎಲುಬುಗಳನ್ನು ಜಗಿದೆ. ಓಹೋ. ಹೊಟ್ಟೆ ತುಂಬಲಿಲ್ಲ. ಹಾ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಹಾ. ಕಾಣಿಸಿದ ಮೊಲಗಳ ಗುಂಪು. ಏನು ಮಾಡಿದೆ? ಒಂದೇ ಒಂದು ಮೊಲಗಳನ್ನು ಬಿಡ್ಡಿಲ್ಲ, ಹಾ. ಎಲ್ಲವನ್ನು ಒಮ್ಮೆಗೆ ಗಬ್ಬಕ್ ಹಿಡಿದುಕೊಂಡೆ. ಹಾ, ಹಾ. ಮತ್ತೆ ಓಡಬಾರ್ದಲ್ಲ, ಓಡ್ಲಿಕ್ಕಿಲ್ಲ. ಹಾಗಾಗಿ ಒಂದೊಂದನ್ನೇ ತೆಗಿ, ನೆಲಕ್ಕೆ ಬಡಿ, ತೆಗಿ, ಆಹಾ. ತೆಗಿ. ಮತ್ತೆ ತಿನ್ನುವುದು ಯಾವಾಗ? ಎಲ್ಲವೂ ಸತ್ತೇ ಹೋಯ್ತಣ್ಣ. ಹಾ, ಹಾ. ಸತ್ತಂತಹ ಮೊಲದ ಮಾಂಸವನ್ನು ಒಂದು ಗೂಡಿಸಿದೆ, ಹಾ. ದೊಡ್ಡಂತಹ ಮಾಂಸದ ಮುದ್ದೆಯನ್ನು ಒಮ್ಮೆಗೆ ಗೂಡು. ಆ. ಹೌ. ಅಣ್ಣ, ತಮ್ಮ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಏ ತಮ್ಮ, ಹಾ. ನಿನ್ನ ಜೊತೆಯಲ್ಲಿ ಬಂದ್ರೆ ಏನು ಪ್ರಯೋಜನ ಇಲ್ಲ. ಹಾ. ಒಮ್ಮೆ ತಿನ್ನುವಾಗ ಇಷ್ಟಿಷ್ಟು ಎರಡು ಕೈಯಲ್ಲೆಲ್ಲ ಒಟ್ಟಿಗೆ ತಿಂತೀನಿ. ಹಾ. ಅದಕ್ಕಾಗಿ ಯೋಚನೆಯನ್ನು ಮಾಡಿ ಹಾ. ಓ ಈ ದಿಕ್ಕನ್ನು ಹಿಡಿದು ಹೋದೆ. ಹಾ. ಹೋಗುವಂತಹ ಸಂದರ್ಭದಲ್ಲಿ ಹಾ. ಕೆರಳಿದ ಕೇಸರಿ, ಹಾ. ಒಂದೇ ಕೇಸರಿ ಇದ್ದದ್ದು, ಹಾ. ಅದರ ಬಾಲಕ್ಕೆ ಕೈ ಕೊಟ್ಟು ಹಾ. ತಮ್ಮ ಏನು? ಬಂಡೆಗೆ ಬಡಿದೆ. ಬಂಡೆಗೆ ಮಾಡಿದೆ. ರಕ್ತ ಬೇರೆ ಮಾಂಸ ಬೇರೆ ಎಲುಬು ಬೇರೆ ಚರ್ಮ ಬೇರೆ ಆಯ್ತು. ಹಾ. ಮಾಂಸವನ್ನು ತಿಂದಿದ್ದೇನೆ, ಹಾ. ರಕ್ತವನ್ನು ಕುಡಿದಿದ್ದೇನೆ, ಹಾ. ಎಲುಬನ್ನು ದವಡೆ ಅಡಿಗೆ ಸಿಕ್ಕಿಸಿ ಹಾ. ಕಾಟನೇ ಕಡಿದು ಹಾಕಿದ್ದೇನೆ. ಓಹೋ. ಉಳಿದದ್ದು ಚರ್ಮ ಮಾತ್ರ. ಹಾ. ಚರ್ಮವನ್ನು ಹಾಗೆ ತೆಗೆದಿರಿಸಿದ್ದೇನೆ. ಹಾ. ತಿರುಗಾಟ ಮುಗಿದ ಮೇಲೆ ಹಾ. ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. 6 ತಿಂಗಳು ನಾವು ಎಷ್ಟು ಕಷ್ಟವನ್ನು ಪಡ್ತೇವೆ. ಹಾ. ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಹಾ. ಹೇಗಾಗ್ತದೆ ಬಲ್ಲೆಯ? ಹೇಗೆ? ಕರ ಕರ, ಹ್ಮ್. ಕುರು ಕುರು, ಹ್ಮ್. ಕರು ಕುರು, ಹಾ. ಕುರುಕುರೆ, ಹಾ. ಕುರ್ಕುರೆ. ಹಾ. ಒಳ್ಳೆ ಶಬ್ದ ಬರ್ತದೆ. ಹೌದಪ್ಪ. ತಮ್ಮ, ಏನು? ಬೇಟೆಯಾಡುವ ಉದ್ದೇಶದಿಂದ ಬಂದವರು ನಾವು. ಹಾ. ನಾವು ಬರುವ ಮೊದಲು ಎಷ್ಟು ಪ್ರಾಣಿಗಳಿತ್ತು, ಹಾ. ಈಗ ಎಷ್ಟು ಪ್ರಾಣಿಗಳು ಕಡಿಮೆ ಆಗಿದೆ. ಬಹುಶಃ ನೀನು ಬರ್ತೀಯೆಂದೇ ಹೋದದ್ದ. ನಮ್ಮನ್ನು ನೋಡಿಯೇ ಹೆದರಿ ಹೋದದ್ದು. ಮತ್ತೆ ಹೋದದ್ದು ಹೋಗ್ಲಿ, ಹಾ. ಇಲ್ಲಿ ಇದ್ದದ್ದುಂಟಲ್ಲ. ಹೌದಪ್ಪ. ಆದ್ರೂ ಕೆಲವೆಲ್ಲ ಪ್ರಾಣಿಗಳು ಸರಿಯಾಗಿ ಸಾಯಲಿಲ್ಲ. ಹಾ. ಓ ಅಲ್ಲೊಂದು ಪ್ರಾಣಿ ನೋಡ, ಹೇಗೆ? ಅದರ ತಲೆಗೆ ಪೆಟ್ಟು ಬಿದ್ದಿದೆ. ಓಹೋ. ತಲೆ ಹೀಗೆ ಆಗಿದೆ. ಹೀಗೆ? ಓ ಅಲ್ಲೊಂದು ಪ್ರಾಣಿ ನೋಡು, ಹಾ. ಓ ಸೊಂಟದಲ್ಲಿ ಬಲವೇ ಇಲ್ಲ. ಹಾ. ತಮ್ಮ, ಹಾ. ಓ ಇಲ್ಲೊಂದು ಪ್ರಾಣಿ ನೋಡು, ಹೇಗೆ? ಆಲೋಚನೆ ಮಾಡ್ತಾ ಉಂಟು. ಹಾ. ಈಗ ಹೋಗುದಾ ಮತ್ತೆ ಹೋಗುದಾ, ಈಗ ಹೋಗುದಾ ಮತ್ತೆ ಹೋಗುದಾ. ಹಾ. ಹೋದರೆ ಜಾಗ್ರತೆ. ಅಣ್ಣ, ತಮ್ಮ, ಓ ಆ ಮಧ್ಯದ ಪ್ರಾಣಿ ನನಗೆ ಮಾತ್ರ ತಿನ್ಲಿಕ್ಕೆ, ಅದ್ಯಾವುದು? ಅದನ್ನು ಬಿಡ್ಲಿಕ್ಕೆ ಎಷ್ಟು ದಪ್ಪ ಉಂಟು, ಹಾ. ಒಂದು ವಾರಕ್ಕೆ ಮಾಂಸ ಅಡ್ಡಿಲ್ಲ. ಅದನ್ನು ಮಾತ್ರ ನಾನೇ ತಿನ್ನುವುದು. ಅದು ನೀನೇ ತಿನ್ನು, ಹಾ. ನಿಮ್ಗೆ 2 ವಾರಕ್ಕೆ ಸಾಕಾಗ್ತದೆ. ಸಾಕಾಗ್ತದ? ಅಮ್ಮ, ಏನು? ಏನು ಕೂಡುದಿಲ್ಲ. ಹಾ. ನನ್ಗೆ ಸ್ವಲ್ಪ ಗಾಡಿ ಹಾಕ್ತೀಯ? ಅಣ್ಣ, ಹಾ. ನಿನ್ನಷ್ಟೇ ಸರಿ ಸಮಾನವಾಗಿ ನಾನು ದುಡಿದಿದ್ದೇನೆ. ಹಾ, ಹಾ. ಗಾಳಿಯ ಅವಶ್ಯಕತೆ ನನಗೂ ಉಂಟು. ಹಾ. ಬೇರೆ ಏನಾದ್ರೂ ಉಪಾಯವನ್ನು ಸೂಚಿಸು. ಒಂದು ಕೆಲಸ ಮಾಡುವ, ಹ್ಮ್. ನಾವ್ ಯಾಕೆ ವಾದ ಮಾಡುವುದು? ಹ್ಮ್. ನಮ್ಮ ಸೇವಕರಿದ್ದಾರೆ. ಹಾ. ಓ ಅಲ್ಲಿ ವಾಯುದೇವ ನೋಡು. ಹಾ. ಏ ವಾಯುದೇವ, ಹಾ. ನಿದ್ದೆ ಮಾಡಿದ್ರೆ ಜಾಗೃತಿ. ಸರಿಯಾಗಿ ಗಾಳಿ ಹಾಕು. ಗಾಳಿ ಹಾಕ್ಬೇಕು, ಹಾ. ಗಾಳಿ ಬೀಸ್ಬೇಕು. ಹ್ಮ್. ತಮ್ಮ, ಏನು? ಇದು ತಗ್ಗು ಪ್ರದೇಶ. ತುಹಿನಾದ್ರೆ ತುತ್ತ ತುದಿಯನ್ನು ಯಾರು? ಅಳುವದ ಸಮಯದಲ್ಲಿ
ಕೇಳಿದೆ ನಲವಿನೋ ಉಯ್ಯಾಲೆಯನೆ ಆ ಕುಳಿತೋ ಉಯ್ಯಾಲೆಯನೆ ಆ ಕುಳಿತೋ ಕುಳಿತೋ ಕುಳಿತು ಕುಳಿತೋ ಕುಳಿತೋ ಕುಳಿತು ದೇವಿಯು ಪಾಡುತ್ತಿದ್ದ ಆಲಿಸುತ್ತ ಯಾರು ಹಾಡುವುದು? ದೇವಿಯು ಪಾಡುತ್ತಿದ್ದ ಆಲಿಸುತ್ತ 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 ಕಲ್ಯಾಣಿ ಕಲ್ಯಾಣಿ ನಿರಗಮದಾನಿ ಸಾನಿದ ಮಗರೆ ನೀರೇ ವೀಣೆಯ ಬಿಡಿದಿಮ್ಮ ವಾಣಿ ಪರಿಯಲ್ಲಿ
ಬ್ರಹ್ಮದೇವ ಹಾ. ಮಂದ ಮಂದವಾಗಿಯೂ ಅಲೆ ಅಲೆಯಾಗಿ ಬೀಸುತ್ತಾ ಇದ್ದಾನೆ. ಹಾ. ಆಯಾಸ ಎಲ್ಲವೂ ದೂರವಾಗಿ ಹೋಗಿದೆ. ಹಾ. ಇನ್ನೊಂದು ಸಲ ಬೇಟೆಯಾಡುವಂತಹ ಉತ್ಸಾಹ ಹಾ. ನಮ್ಮಲ್ಲಿ ಎದ್ದು ಕಾಣುತ್ತಾ ಇದೆ. ತಮ್ಮ ಏನು? ಗಾಳಿಯ ಜೊತೆಯಲ್ಲಿ ಹಾ. ಒಂದು ಹಿಂಪಾದ ಸಂಗೀತ. ಹಾ. ಈ ದಟ್ಟವಾದ ಕಾಡಿಗೆ ಬಂದು ಹಾ. ಸಂಗೀತವನ್ನು ಹೇಳುವವರು ಯಾರಿದ್ದಾರೆ? ಈ ಸಂಗೀತವನ್ನು ಕೇಳುವಾಗ ಹಾ. ಯಾವ ಆತನಿಗೆ ಸಂತೋಷವಾಗುದಿಲ್ವೋ ಹಾ. ಅಂತವನಿಗೆ ಹೃದಯವೇ ಇಲ್ಲ ಅಲ್ವಾ? ಇದು ಯಾವ ಸಂಗೀತ ಗೊತ್ತಾಯ್ತಾ? ಯಾವುದು? ನನಗೆ ಗೊತ್ತಾಯ್ತು. ಯಾವುದು? ಇದು ಬೇರೆ ಯಾರು ಅಲ್ಲ, ಹಾ. ಆ ಬ್ರಹ್ಮನ ರಾಣಿಯಾದಂತಹ ಶಾರದಾ ದೇವಿ ಹಾ. ಕೈಯಲ್ಲಿ ವೀಣೆಯನ್ನು ಹಿಡಿದು ಬಂದು ಹಾ. ನಮ್ಮ ಮನಸ್ಸನ್ನು ಸಂತೋಷಗೊಳಿಸ್ತಾ ಇದ್ದಾಳೆ. ಅಣ್ಣ, ಹಾ. ನಿನ್ನನ್ನು ಬುದ್ಧಿವಂತನೆಂಬ ಹಾಗೆ ಭಾವಿಸಿದ್ದು ಹಾ. ಬುದ್ಧಿಶೂನ್ಯನ ಹಾಗೆ ವರ್ತಿಸ್ತಾ ಇದ್ದೆ. ಯಾಕೋ ತಮ್ಮ? ಬ್ರಹ್ಮನ ಮಡದಿಯಾದಂತಹ ಆ ಶಾರದಾ ಮಾತೆ ಹಾ. ಈ ಕದಂಬಾವನಕ್ಕೆ ಬಂದು ಹಾಡುವಂತೆ ಇಲ್ವಾ? ಇಲ್ವೇ ಇಲ್ಲ. ಹಾ. ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಹಾ. ಆ ಶಾರದಾ ಮಾತೆ ಅವನ ಪಕ್ಕದಲ್ಲಿ ಇರತಕ್ಕದ್ದು. ಖಂಡಿತ. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಹಾ. ಸೃಷ್ಟಿಯಲ್ಲಿ ಏನಾದ್ರೂ ಅಸ್ತವ್ಯಸ್ತ ಕಂಡು ಬಂದೀತು. ಹಾ. ಹಾಗಾಗಿ ಬ್ರಹ್ಮನ ಮಡದಿಯಾದಂತಹ ಆ ವೀಣಾಪಾಣಿ ಹ್ಮ್. ಈ ಕದಂಬಾವನಕ್ಕೆ ಬಂದು ಹಾಡುವುದಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಏನು? ಬ್ರಹ್ಮದೇವ ಸೃಷ್ಟಿ ಮಾಡುವಂತಹ ಸಮಯದಲ್ಲಿ ಹಾ. ಕೆತ್ತುವಲ್ಲಿ ಕೆತ್ತಿ, ಒತ್ತುವಲ್ಲಿ ಒತ್ತಿ, ಹಾ. ತಟ್ಟುವಲ್ಲಿ ತಟ್ಟಿ ಹ್ಮ್. ಸರಿಯಾದ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಹಾ. ಆದರೆ ಕೆಲವೊಮ್ಮೆ ಎಷ್ಟು ಒತ್ತಿದ್ರು, ಹಾ. ಎಷ್ಟು ತಟ್ಟಿದ್ರು ಹಾ. ಅದು ಸರಿಯಾಗುವುದಕ್ಕೆ ಇಲ್ಲ. ಹಾ. ಉಬ್ಬು ಸರಿದ್ರೆ ಕಣ್ಣು ಸರಿಯಿಲ್ಲ, ಹಾ. ಕಣ್ಣು ಸರಿದ್ರೆ ಮೂಗು ಸರಿಯಿಲ್ಲ, ಹಾ. ಮೂಗು ಸರಿದ್ರೆ ಬಾಯಿ ಸರಿಯಿಲ್ಲ. ಎಲ್ಲ ಸರಿ ಇದ್ದವರಿಗೆ ಹ್ಮ್. ತಲೆಯೇ ಸರಿ. ಯಾರಿಗೆ? ಆ ಬ್ರಹ್ಮನ ಸೃಷ್ಟಿಗೆ. ಬ್ರಹ್ಮನ ಸೃಷ್ಟಿಗೆ. ಹೌದು ತಮ್ಮ. ವೀಣಾಪಾಣಿಯಲ್ಲ. ಅವಳಲ್ವಾ? ಅವಳಲ್ಲ. ಮತ್ತೆ ಯಾರು ತಮ್ಮ? ಇದು ಅವನೇ. ಯಾರವ? ತುಂಬಿರೋ ನಾರದ ಅವನೇ. ನಾರದ ನಾರದ ನಾರದ. ಆ, ನಾರದ ಯುವವರಿಗೋ ಅಣ್ಣ ಅಣ್ಣ. ತುಂಬರು ನಾರದ ಎಂಬವರಿಗೋ ಆ ಆ ಆ
ರಾಣಿ ಅಲ್ಲ ಎಂಬ ಹಾಗೆ ಹೇಳಿದೆ. ಅಲ್ವೇ ಅಲ್ಲ. ಮತ್ತೆ ಯಾರೆಂಬ ಹಾಗೆ ನೀನು ಕೇಳಿದೆ. ಹಾ. ಇದು ಗೊತ್ತಾಯ್ತು ಯಾರೆಂದು. ಯಾರು? ಇದು ಅವನೇ. ಅವನಂದ್ರೆ ಯಾರವ? ಕುದುರೆ ಮುಖ. ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ. ಏನು ಇಲ್ಲಿಂದ ಅಲ್ಲಿಗೆ ಯಾತ್ರೆ ಉಂಟಾ? ಯಾತ್ರೆ ಇದ್ದರೂ ಇರಬಹುದು. ಅಣ್ಣ, ಹಾ. ಕುದುರೆ ಮುಖವುಳ್ಳವನು, ಹಾ. ಅರ್ಥ ತುಂಬುರ, ದೇವಲೋಕದ ಸಂಗೀತಗಾರ. ಸಣ್ಣ ಮುಂಡರಿಗೆ ಸಂತೋಷವಾಗಬೇಕೆಂಬ ದೃಷ್ಟಿಯಿಂದ ಈ ಕದಂಬಾವನಿಗೆ ಬಂದು ಹಾಡುತ್ತಿರುವವನು ಅವನೇ. ಏ ತಮ್ಮ, ಏನು? ದೇವಲೋಕದ ಸಂಗೀತಗಾರ ಹಾ. ದೇವಲೋಕವನ್ನು ಬಿಟ್ಟು ಹಾ. ಇಲ್ಲಿ ಬಂದು ಸಂಗೀತವನ್ನು ಹೇಳಿದ್ರೆ ಹಾ. ಮತ್ತೆ ದೇವಲೋಕದಲ್ಲಿ ಸಂಗೀತವನ್ನು ಹೇಳುವುದಕ್ಕೆ ಜನ ಯಾರು? ಹಾಗಾದ್ರೆ ಅವನಲ್ಲ. ಅವನಲ್ವೇ? ಇನ್ನೊಬ್ಬನಿದ್ದಾನಲ್ಲ. ಯಾರವ? ಅವನೇ ನಾರದ. ಕರದಲ್ಲಿಗೆ ಬಾರದ, ಹಾ. ನಮ್ಮಲ್ಲಿ ದೇಹವನ್ನು ತೋರದ, ಹಾ. ನಿಂತಲ್ಲಿ ನಿಲ್ಲದ, ಹಾ. ಅವನು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಹಿಂದಕ್ಕಾದರೂ ದಕ್ಷ ಬ್ರಹ್ಮಾತನಿಗೆ ಶಾಪವನ್ನು ಕೊಟ್ಟಿದ್ದಾನೆ. ಹಾ. ನೀನು ನಿಂತಲ್ಲೇ ನಿಲ್ಲದೆ ಹೋಗೆನ್ನುವ ಹಾಗೆ ಹಾ. ಶಾಪವನ್ನು ಪಡೆದಂತಹ ಅವನು ತಿರುಗಾಟವನ್ನು ಮಾಡ್ತಾ ಇದ್ದಾನೆ. ಹಾ. ತಿರುಗಾಟವನ್ನು ಮಾಡುವಂತಹ ನಾರದ ಹಾ. ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ ತಮ್ಮ. ಹಾಗಾದ್ರೆ ವೀಣೆ ಬಿಡಿಯುತ್ತವಾಣಿ ಅಲ್ಲ, ತುಂಬರಲ್ಲ, ತುಂಬರನಲ್ಲ, ಅದು ಅಲ್ಲ, ನಾರದ ಅಂತೂ ಅಲ್ವೇ ಅಲ್ಲ. ಅಲ್ವೇ ಅಲ್ಲ. ಶ್ರುತಿ ತಾಳ ಲಯಬದ್ಧವಾಗಿ ಸ್ವರ ಕೇಳ್ತಾ ಉಂಟಲ್ಲ. ಹೌದಲ್ಲ? ಸ್ವರವಿಡಿದು ಸ್ವರವಿಡಿದು ಸರಿಗ ಪದ ಸಾಧ ಪಾಗರೆ ಸಾ ಗರೆ ಸದ ಪಾದ ಸಾ ಸರಿ ಗರೆ ಸಾ ಸಾದ ಪಾಗ ಗರಿ ಪಗರೆ ಗರೆ ಸಾ ಸ್ವರವಿಡಿದು ನಡೆದರನು ತನುವಿನ ಪರಿಮಳವು ನಾಸಿಕೆಗೆ ಅಡರಲು ತನುವಿನ ಪರಿಮಳವು ನಾಸಿಕೆಗೆ ಅಡರಲು ಅರರೆ 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 ಕೌತುಕವೆವು ಪರಿಮಳವಿಡಿದೋ ಮುಂಬರಿಯೇ ಚತುರ್ಭುಜೆ ಚಂದ್ರಕಳಾವತಂತೆ ಕುಚೋನ್ನತೆ ಕುಂಕುಮರಾಗ ಶೋಣಿ ಪುಂಡೇಜು ಪಾಶಾನ್ ಕುಜಯ ಪುಷ್ಪವಾಣಗಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಃ ತೂಗಿದಳು ಯಾಲೆಯ ಗಾಮಿಗೆ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ದುರ್ಗಾಮಿಗೆ ತೂಗಿದಳು ಯಾಲೆಯ ನಾಗಮಧ್ಯಾಮರ ಯೋಗಿ ವೈಗರಿಗಳ ನಾಗಮಧ್ಯಾಮರ ಯೋಗಿ ವೈಗರಿಗಳ ಯೋಗುಳ ಮಾಡುವ ರಾಗಲಯರು ನಾಗಮಧ್ಯಾಮರ ಯೋಗಿ ವೈಗರಿಗಳ ಯೋಗುಳ ಮಾಡುವ ರಾಗಲಯರು ಹೋಗಿದಳು ಯಾಲೆ ಯಾಲೆ ಹೋಗಿದಳು ಯಾಲೆ ಪರಿಮಳವಿಡಿದು ಮುಂಬರಿಯೇ ಹರಿಗೋಡಿ ಪ್ರಕಾಶವನ್ನು ಅದೇರಿ ಓದಿಸಿ ಬರುತ್ತಾ ಗಂಡರು ಸ್ವರ್ಣದಿಯಾಲೆಯಲ್ಲಿ ದೇವಿಯನೋ ಅದಕ್ಕೆ ನಿಬಳಂತ ಬಿಟ್ಟಗಾರೆ ಅರರೆ ಅಮಮ ಅರರೆ ಆ
ಮಣಿಯು ವಿಮಲ ಜಾತೆ ವಿಮಲ ಜಾತೆ ವಿಮಲ ಜಾತೆ ಶರಣು ಬದನೆ ಹರಿಣನೇತೆ ತರುಣಿ ಮಣಿಯು ವಿಮಲ ಜಾತೆ ಹರಳಿ ಹರಳಿ ಏನಿದು ಆಶ್ಚರ್ಯ? ಆಶ್ಚರ್ಯ ಪರಮಾಶ್ಚರ್ಯ. ಹಾ. ನಾವೇನು ಕದಮವನಕ್ಕೆ ಬರುವುದು ಹೊಸತಲ್ಲ. ದಿನನಿತ್ಯವೂ ಬೇಟೆ ನಾಡುವುದಕ್ಕೂ ಅಥವಾ ವನವಿಹಾರಕ್ಕೂ ಬರುವವರು ನಾವು. ಹಾ. ಯಾವಾಗಲೂ ಬರುವಾಗ ಇಷ್ಟು ಬೆಳಕನ್ನು ಕಂಡವರಲ್ಲ. ಹಾ. ಕೋಟಿ ಸೂರ್ಯನ ಪ್ರಭೆಯದ್ದು ಕಾಣುತ್ತಾ ಇದ್ದೆ. ಹಾ. ಬೆಳಕಿನ ಮೂಲವನ್ನೇ ಅರಸುತ್ತಾ ಮುಂದುವರಿದು ಬಂದಾವಾಗ ಆಕಾಶನ ಮಿಂಚಿನ ಗೊಂಚಲೆ ಹಾ. ನಮ್ಮ ಕಣ್ಣುಗಳಿಗೆ ಅಪ್ಪರಿಸ್ತೇ ಎನ್ನುವಂತಹ ತೆರದಲ್ಲಿ ಹಾ. ಒಬ್ಬಳು ಚಂದದ ಹೆಣ್ಣು ಹಾ. ಕುಳಿತುಕೊಂಡಿದ್ದಾಳೆ. ಓಹೋ. ಗಾನವನ್ನು ಹಾಡ್ತಾ ಇದ್ದಾಳೆ. ಹಾ. ಉಯ್ಯಾಲಿನ ಕಟ್ಟಿದ್ದಾಳೆ. ಎಲ್ಲಿ? ನೋಡು 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 ನೋಡು. ಅಣ್ಣ, ತಮ್ಮ ಈ ತಂಪಾದ ಗಾಳಿಯನ್ನು ಇಂತಹ ಸುಂದರವಾದ ಹೆಣ್ಣನ್ನು ನೋಡಿದ್ರೆ ಹಾ. ಯಾರಿಗಾದ್ರೂ ಒಮ್ಮೆ ಹಾ. ಏನೇನೋ ಅನಿಸಿಬಿಡ್ತದಪ್ಪ. ಇವಳ ಮೋರೆಯನ್ನು ಕಂಡಾಗ ಹಾ. ಹಬ್ಬಬ್ಬ ಹಾ. ನೋಡಂತೆ ಅಣ್ಣ, ಹಾ. ಇವಳ ಮುಖವನ್ನು ಹಾ. ಕಾಣುತ್ತಲೇ ಇರುವ ಎಂಬ ಹಾಗೆ ಭಾಸವಾಗ್ತಾ ಉಂಟು. ಹೌದಲ್ಲ? ಇಲ್ಲಿಯವರೆಗೆ ಚಂಡಮಂಡರು ಯಾವ ಹೆಣ್ಣನ್ನು ವೀಕ್ಷಿಸಿದವರಲ್ಲ. ನೋಡಿದವರಲ್ವೇ ಅಲ್ಲ. ಆದ್ರೆ ಇವಳು ಕಂಡಾಕ್ಷಣವೇ ಹಾ. ಇವಳನ್ನು ಹೊಗಳಬೇಕು, ಹೊಗಳಲೇಬೇಕು. ಹೊಗಳಲೇಬೇಕು. ಹೊಗಳದಂತಹ ನಾಲಿಗೆ ಯಾಕೆ? ಹಾ. ಗುರು ಕುಚದ ಭರಣಿ ಸುಂದರ ಗಜರೋಹಿಣಿ ಮಧುರ ಕಾಮ ಕೇಳಿ ರಾಸಾದ್ರಿ ಸನ್ಮೋಹನ ತಾರೆ ಶೃಣು ಮೇಷ ಮೀನ ಚಪಲಿ ನೇತ್ರೆ ಚಕ್ರೋನ್ಮಿತೆ ಕುಂಭ ಕುಚೆ ಮಕರ ಕೇತು ಲಲನೆ ವರ್ತಲು ಸುಕಂಠಿ ವರಬಾಹು ಮಾಲೆ ಮಣಿಭೂಷಣ ಶ್ರಾವೇಣಿ ವಿಸ್ತಾರ ಗುಣಪೂರ್ಣ ಎಸೆಯುವ ಬಾಲಿಕೆರಲ್ಲಿ ಪರಿಶೋಭಿಸುವ ಕನ್ನೆ ಯಾರು ಯಾರು ಯಾರು? ಪರಿಮಳದ ಪುತ್ತಳಿಯೋ ಚೆಲುವಿನ ಕರುವಿನ ಎರಕೋ ವಿಠರ ಪುಣ್ಯದ ಪರಿಣತಿಯೋ ಕಾಮುಕರ ಭಾಗ್ಯದ ಕಲ್ಪತರು ಫಲವೋ ಮುನಿತಪ ಫಲವೋ ಲೋಕ ಸೌಂದರ್ಯ ನಿಸರ್ಗವು ನಾಕ ಸುಖ ಸಾಕಾರವು ಹಾ. ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಖ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದಿರನ ಬೆಂಪು ಇವಳ ಕರ್ಣದ್ವಯಾಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುತ್ತದೆ. ಹೀಗೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜದ ಭರಣಿ ಪ್ರಕಾಶದ ದ್ವಿಮಣಿ ಮಂದ ಗಮನೆಯ ಮಂದ ಹಾಸದ ವಿಲಾಸಮಂ ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆಯ ವಕ್ರಾಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸ್ಯದ ಸಕಮಂ ಬಂದು ಗೆದುಟಿಯಳ ಬಂದುರದ ಸಿಂಗರವನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರೆಸಿ ತೆನ್ನೆಯ ರೋಷ ತಡೆದರೆನ್ನನು ಈಶ ಆಗಲೆನ್ನೆಯ ಸರ್ವನಾಶ. ಮೋಹಿನಿಯ ತ್ರೈವನದ ಅತಿಯ ವೈಯಾರ್ನ ಸುಂದರ್ಯ ತುಹಿನಾದ್ರಿ ಶಿವಶರದ ಮಾನಸ ಸರವರದಿ ಸಂಭವಿಸಿ ಹಾ. ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರನಪ್ಪ ದವಕದಿ ಪ್ರವಾಹಿಪ ಜಾನವೇ ವನಿತೆಯು ಹಾ. ಚೆಲುವಿಕೆ ಚೈತನ್ಯವು ಪರಿಮಳದ ಪುತ್ತಳಿಯು ವರ ರಸ ಸಾಕಾರವು ಮನ್ಮಥನ ವಿಜಯದ ಧ್ವಜವು ಹಾ. ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳು ಏತಕ್ಕೆ ಅಡಿಯೇನು ಮುಡಿಯೇನು ಹುಬ್ಬೇನು 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 ಅರಡಿ ಇನ್ನೆವಳೆಂತ ವಿಟಗಾರೆ ನೋಡಿ ಸ್ಮರಣ ಕೂರ್ಗಣಿ ಅಂತ ಹೇಳು ನೀರು ಸರಸಿಜವದನೆ ಹರಿಣ ನೇತ್ರ ಚೆಲುವ ತರುಣೀಮಣಿ ವಿಮಲಗಾತ್ರೆ. ನಮ್ಮ ಮನಕ್ಕೆ ತಂಪನ್ನು ಹಿಂಪನ್ನು ಸೊಂಪನ್ನು ಕೊಡುವಂತಹ ನಸುಮೊಗದ ಬಾಲೆ ಯಾರು ಯಾರು ಎನ್ನುವ ಹಾಗೆ ಅರ್ಥವಿಸಿದವಾಗ ಹಾ. ನಾನು ಸ್ಪಷ್ಟವಾಗಿ ಅರ್ಥವಿಸಿಕೊಂಡು ಯಾರು? ಇದು ಬೇರೆ ಯಾರು ಅಲ್ಲ, ಮತ್ತೆ? ಒಂದ ರಾಮೇ ಹಾ. ಇಲ್ಲದಿದ್ರೆ ಅಣ್ಣ ರಮೇ ಉಮೇರ ಮಾತ ಬಿಡು ನೀನು ಅಣ್ಣ 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 ರಮೇ ಉಮೆಯರ ಮಾತ ಬಿಡು ನೀನು ರಮೇ ಉಮೆಯರ ಮಾತ ಬಿಡು ನೀನು
ಹರ ಶಿವ ಇಲ್ಲತಿ ಕೊಮ 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 ಇಲ್ಲತಿ ಕೊಮ ಇಳದು ಇಳದು ಇಳದಿನ್ನತಿ ಇಳದಿ ಇಳದಿ ಇಳದಿನ್ನತಿ ಅವರೀರ್ ವರ ಮಾತನ್ನು ಬಿಡು ನೀನು. ಕೈಲಾಸ ವಾಸಿಯಾದಂತಹ ಪರಮೇಶ್ವರ ದೇವರ ಮನದಿ ಅವಳೇ ಉಮೆ, ಅವಳು ಇಲ್ಲಿಗೆ ಬರ್ಲಿಕ್ಕುಂಟ? ಇಲ್ವೇ ಇಲ್ಲ. ಹಣೆಯಲ್ಲಿ ಏನು ಕಾಣಿಸುವುದಿಲ್ಲ. ಇನ್ನು ವೈಕುಂಠ ವಾಸಿಯಾದಂತಹ ನಾರಾಯಣ ದೇವರ ಮನದಿ ಅವಳೇ ರಾಮೆ ಇಲ್ಲಿಗೆ ಬರ್ಲಿಕ್ಕುಂಟ? ಸಮುದ್ರ ಮಥನದ ಕಾಲದಲ್ಲಿ ಇರುವುದಕ್ಕೆ ಹೃದಯ ಭಾಗದಲ್ಲಿ ಸ್ಥಳವನ್ನು ಕಲ್ಪಿಸಿ ಕೊಟ್ಟಿದ್ದಾನೆ. ಅಷ್ಟು ಒಳ್ಳೆಯ ಸ್ಥಳ ಇರುವಾಗ ಇಷ್ಟು ಒಳಗೆಲ್ಲ ಬರ್ಲಿಕ್ಕಿಲ್ಲ. ಹಾಗಾದ್ರೆ ಇನ್ನೊಬ್ಬಳಿದ್ದಾಳೆ ಚೆಲುವಿಕೆಯಲ್ಲಿ ಅತಿ ಚೆಲುವಿಕೆ, ಅವಳೇ ರತಿದೇವಿ. ಬಲಭಾಗದಲ್ಲಿ ಮನ್ಮಥ ಗೋಚರಿಸುವುದಿಲ್ಲ. ಕಾಮ ರತಿಯರ ಮೇಳವೇ ಅಲ್ಲ. ಯಾವುದು ಮೂರನೇ? ಹಾಗಾದ್ರೆ ಇವಳು ಯಾರು? ನನಗೆ ಗೊತ್ತಾಯ್ತು. ಯಾರೇ ಆಗಿರಲಿ ಗೊತ್ತಾಗುವ ವಿಷಯ ಬೇಡ. ಈಗೇನು ಮದುವೆ ಆಗ್ಬೇಕು. ಹಾಗಾಗಿ ಈ ಹೆಣ್ಣು ನನಗೆ 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 ಇವಳನ್ನು ಕಂಡು ನಾನು ಮೋಹಿಸಿದ್ದೇನೆ. ಇವಳು ನನಗೆ 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 ಚಂಡಾಸುರ ಈ ವಿವರವನ್ನು ಅಣ್ಣನ ಮನಕ್ಕೆ ಬಂದಂತೆ ನನಗೆ ನನಗೆ ಎನ್ನುವ ಹಾಗೆ ವಾದಿಸುವುದು ಸರಿಯಲ್ಲ. ಒಂದು ವೇಳೆ ಈ ಹೆಣ್ಣನ್ನು ಬಯಸಿದ್ರೆ ಏನಾಗ್ತದೆ ಪರಿಣಾಮ? ಈ ಹಿಂದೆ ಬ್ರಹ್ಮದೇವರು ಹೊರಗೊಟ್ಟಿದ್ದಾರೆ, ಬ್ರಹ್ಮಚರ್ಯವೇನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡ ಮುಂಡರ ಮರಣ. ನಾವು ಸಾಯುವುದು ಬೇಡ. ಈ ಹೆಣ್ಣು ನಮ್ಮ ಒಡೆಯನಾದಂತಹ ಶುಂಭನಿಗೆ ಸರಿಯಾದ ಹೆಣ್ಣು. ಸರಿ, ವಿಷಯವನ್ನು ಹೇಳುವ ಹಾಗೆ. ನಿನ್ನ ಆಜ್ಞೆಯನ್ನು ಪಡೆದಂತಹ ನಾವು ಧರಣಿ ಎಲ್ಲವನ್ನು ಸಂಚರಿಸಿದ್ದೇವೆ. ನಿನ್ನನ್ನು ನಿರತ ಕೊಂಡಾಡ್ತಾ ಇದ್ದೆ. ಯಾಗ ಯಜ್ಞ ಎಲ್ಲವೂ ಶುಂಭಾರ್ಪಣೆ ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ನಿಮಗೆ ಸಂತೋಷವಾಯಿತು. ಮೂರು ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯಿತು. ನಮ್ಮದೇ ಆದಂತಹ ಕದಮೆ ವನಕ್ಕೆ ಹೋಗಿ ಬೇಟೆಯನ್ನಾಡಿ ಮಾಂಸವನ್ನು ತಿಂದು ಆ ನಂತರ ಆಯಾಸವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಹಿನಗಿರಿಯನ್ನು ಏರಿದಂತಹ ಸಂದರ್ಭ ಒಂದು ವಿಶೇಷವನ್ನು. ಏನದು ವಿಶೇಷ? ತಂಪಾದ ಗಾಳಿಯೊಂದಿಗೆ ಇಂಪಾದ ಗಾಯನವು ಕೇಳಿ ಬಂತಣ್ಣ. ಆ ಗಾಯನವನ್ನು ಅರಸುತ್ತಾ ಮುಂದಕ್ಕೆ ಹೋದಾಗ ತರುಣಿ 7 ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ಲಣ್ಣ. ಅವಳ ಅಂದವನ್ನು ಕಂಡ ಕ್ಷಣವೇ ನಮಗನಿಸಿದ್ದು ಒಂದು. ಏನದು? 3 ಲೋಕದ ಒಡೆಯನಾದಂತಹ ನೀನು ಅವಳನ್ನು ವರಿಸಬೇಕು. ನಿನ್ನ ವಾಮ ಭಾಗದಲ್ಲಿ ಅವಳು ರಂಜಿಸಬೇಕು. ಕದಂಬ ಕಾಂತಾರದ ಕಂದಿಕೆಯನ್ನು ಕರೆತರುವಲ್ಲಿ ಕಾರ್ಯಪ್ರವೃತ್ತನಾಗಬೇಕಣ್ಣ. ಏನು ಮನಬಿಗನ ಛರ ಹಸಿಗೆ ತಿರುಗುತ್ತ ವನಜನೇತ್ರೆಯ ವರಿಸದಿರೆಂದಿರುತ್ತ ನಿಶ್ಚಯಿಸಿ
ಚಂಡಮುಂಡರೇ, ಓ ನಿಮ್ಮ ಮಾತನ್ನು ಕೇಳಿದವಾಗ ಆ, ಮನಸ್ಸಿನಲ್ಲಿ ಏನು ಬೇಕು ಬೇಕು ಅನ್ನಿಸ್ತಾ ಉಂಟು. ಏನು ಬೇಕು ಯಾವುದಣ್ಣ ಅದು? ಇದಕ್ಕೆ ಕಾರಣ ಮನ್ಮಥನ ಶರಾತಿಗೆ ಬಲಿಯಾದೆ ನಾನು. ಏನು ತೀರ್ಮಾನಕ್ಕೆ ಬಂದೆ? ವರಿಜ ನೇತ್ರಯ ವರಿಸದಿರಿ. ನಾವಿದ್ದೇವೆ ಹೇಳೋದು ತಂದೆ. ಅವಸರ ಮಾಡಬೇಡಿ. ವಿಷಯವನ್ನು ತಂದಪ್ಪಿಸಿದ್ದು ಮಾತ್ರ ನೀವು ಇವಾಗ. ಆ, ಈ ವಿಚಾರದ ಬಗ್ಗೆ ನಾನು ಆಲೋಚನೆ ಮಾಡಿಕೊಳ್ತೇನೆ. ನೀವೆಷ್ಟಾದರೂ ಅನಿಲವಂದವರು ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದ್ರೆ ನಾನೇ ಕರೆಸಿಕೊಳ್ತೀನಿ. ಸುಗ್ರೀವ ಬರಬೇಕು. ಕೇಳಯ್ಯ ಕೇಳಯ್ಯ ಸುಗ್ರೀವ ಬೇಳೆ ಮನೆಯ ಸಚಿವ ಯಾದವಲ್ಲೊಂದು ಮಾತಿಗೆನು ಕೇಳಿದನು ಮೆರವ ಕದಮ್ಮನದೊಳಗೆ ಯಾವೆಯಲ್ಲಿ ಸತಿ ನೆರವಳಗೆ ಸುಗ್ರೀವ ಶುಂಭದರೇ, ನಮ್ಮ ಚಂಡಮುಂಡರು ನನ್ನ ಬಳಿಗೆ ಬಂದು ಹೇಳಿದಂತ ಮಾತು ಏನಂತೆ? ಕದಂಬಾವನದಲ್ಲಿ ಅತಿ ಚೆರೆಯದ ನಾರಿ ಬರುವಳು ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ. ಪ್ರಭು ಪ್ರಭು ಪ್ರಭು, ಓ ಅಖಂಡವಾದಂತ ಬ್ರಹ್ಮಚರ್ಯ ವ್ರತವನ್ನು ಆಚರಿಸಿದಂತ ಯಾವ ಚಂಡಮುಂಡರು ಹ, ಒಬ್ಬಳಕ್ಕೆ ಹೆಣ್ಣನ್ನು ನೋಡಿದ್ದ, ಹೌದು ನಿಮಗೆ ವರ್ಣಿಸಿದ್ದ. ಸರಿ. ಹ, 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 ಹ. ಈ ವಿಷಯವನ್ನು ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ಮದುವೆ ಹೌದು, ನಿಮಗೆ ನನಗೆ ನನ್ನನ್ನು ಬರುವುದಕ್ಕೆ ಹೇಳಿದ್ಯಾಕೆ? ಕಾರಣ ಉಂಟು. ಏನದು? ಕದಂಬಾವನಕ್ಕೆ ನೀನು ಅವಳು ಇದ್ದಲ್ಲಿಗೆ ಹೋಗಬೇಕು. ಯಾಕ? ತುಂಬಾ ಏನು ಎಂಬುದರ ಬಗ್ಗೆ ಹ, ಅವಳಲ್ಲಿ ತಿಳಿಸಿ ಹ, ಅವಳ ಮನವನ್ನೇ ಒಲಿಸಿ ಹ. ಸಂಧಾನ ಮುಖೇನವಾಗಿ ಶೋಣಿತಾಪುರಕ್ಕೆ ಕರೆತರಬೇಕು. ಹ. ಶುಂಭನಾಜ್ಞೆ. ಶುಂಭರಾಜ್ಞೆಯೊಳೈದೆ ಮೆರೆವ ಕದಂಬವನವನಿ ಪೊಗುತ್ತಾನ ಎಲ್ಲಿ ನೋಡಿದ್ರು ಏನು ಮಾಡಿದ್ರು ಮಕ್ಕ. ಕೈ ಜಗದೋಮಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಕೈ ಜಗದೋಮಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದರು ಶಿವ ಶಿವ ಸ್ಮರಣಂ ಬಿಗುರೆ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ಶಿವ ಶಿವ ಅರಸ ಹೇಳಿದ್ದೆ ತಡ ಹೊರಟು ಬಂದವನಿದ್ದೇನೆ. ಯಾವ ಕದಂಬ ಕಾಲಕ್ಕೆ ಕತ್ತಲೆ ತುಂಬಿದಂತ ಈ ವನ ಪ್ರದೇಶ ಇಂದು ಯಾವುದೋ ರೀತಿಯ ಬೆಳಕಲ್ಲ, ಒಂದು ರೀತಿಯ ಪ್ರಭೆ. ಹಾಗಿದ್ರೆ ಈ ಪ್ರಭೆಯು ಎಲ್ಲಿಂದ ಅಂತಂದು ಆ ಕಡೆಗೆ ಈ ಕಡೆಗೆ ಮುಖವನ್ನು ತಿರುಗಿಸಿದಾಗ ಒಂದು ವಿಶೇಷ ರೀತಿಯಾದಂಥ ಪರಿಮಳ, ವಿಶೇಷ ಗಂಧ, ಒಂದು ಬೆಳಕು. ಎಲ್ಲಿಂದಂತ ಹೇಳಿ ದೃಷ್ಟಿ ಆ ಕಡೆಗೆ ಹರಿಸಿದ್ರೆ ಶಿವ ಶಿವ ಏನು ವಿಚಿತ್ರ ಇದು ಕಾಣುತ್ತಾ ಇದ್ದೇನೆ. ಜನ್ಮ ಶತ್ರುಗಳು ಎನಿಸಿಕೊಂಡಿದ್ದ ಯಾವ ವನ್ಯ ಮೃಗಗಳು ಇಷ್ಟು ಅನ್ಯೋನ್ಯತೆಯಿಂದ ಮಾನವರಿಗೆ ರಕ್ಕಸರಿಗೆ ಪ್ರೀತಿ ಎಂಬುದು ಇಲ್ಲ, ಕಾಡ ಮೃಗಗಳು ತಿಳ್ಕೊಂಡಿದೆ. ಹಾಗಿದ್ರೆ ಈ ರೀತಿಯಾಗಿ ಪ್ರೀತಿಯಿಂದ ಇರಬೇಕಿದ್ರೆ ಕೇಳಿಬಲ್ಲೆವು. ಎಲ್ಲಿ ದೇವರಿದ್ದಾರೋ ಅಲ್ಲಿ ಯಾವುದೇ ವರ್ಣ ದ್ವೇಷಗಳಿಲ್ಲ, ಧರ್ಮ ಭೇದಗಳಿಲ್ಲ. ಎಂದೂ ಇಲ್ಲದ ದೇವರು ಇಂದು ಎಲ್ಲಿಂದ ಬಂದರು? ಹಾಗಿದ್ರೆ ಯಾವ ದೇವರು ಬಂದರು? ಯಾಕೆ ಬಂದರು? ಬಂದರನ್ನು ಈ ಕಡೆಗೆ ನೋಡಿದ್ರೆ ಈಕೆಯನ್ನೆಲ್ಲ ನೋಡಿದ್ದು ನಮ್ಮ ಮಕ್ಕಳು ಹೇಳಿದ್ದಾರೆ, ಚಿನ್ನದ ಉಯ್ಯಾಲೆಯಲ್ಲಿ ಹೋಗುತ್ತಾ ಇದ್ದಾಳೆ ಅಂತ ಹೇಳಿ.
ಚಿನ್ನದ ಉಯ್ಯಾಲೆ ನೋಡಿದ್ದಾರೆ. ಎಲ್ಲಿಗೆ ಕೊಂಡಿ ಸಿಕ್ಕಿಸಿದ್ರು, ಎಲ್ಲಿಗೆ ಕಟ್ಟಿದ್ರು, ಎಲ್ಲಿಗೆ ಬಿಗಿದ್ರು ಎಂಬುದನ್ನು ಅವರು ನೋಡಿದ್ದಿಲ್ಲ. ಹಾಗಾದ್ರೆ ಆದಿ ಉಂಟದಕ್ಕೆ ಹೇಳಿ, ಅಂತ್ಯ ಉಂಟು ಹೇಳಿ? ಇಲ್ಲ. ಆದಿ ಮಧ್ಯ ಅಂತ್ಯ ಇಲ್ಲದೆ ಇರುವವಳು ಯಾರು? ಇವಳು ಸಾಮಾನ್ಯಳಲ್ಲ, ಇವಳು ಲೋಕಮಾತೆಯೇ ಆಗಿರ್ಬೇಕು. ಲೋಕಮಾತೆಯನ್ನು ಎನ್ನ ಒಡೆಯನಾದಂತ ಶುಂಭ ಬಯಸಿದ್ದಾನೆ. ಶಿವ ಶಿವ, ಈಕೆ ಸಿಕ್ಕುವುದಕ್ಕುಂಟ, ಸಿಕ್ಕಿದ್ರೆ ದಕ್ಕಿಸಿಕೊಳ್ಳುವುದಕ್ಕುಂಟ. ಹಾಗಿದ್ರೆ ಮೂಲ ಅರ್ಥ ಏನು? ಈಕೆಯಿಂದಲಾಗಿ ಕುಲವೇ ಸಂಹಾರ. ಬೇಡ, ನನ್ನಿಂದಾಗಿ ನಾಶ ಆಗುದು ಬೇಡ ಅಂತ ಹೇಳುವುದು ಹೌದಪ್ಪ. ಹೋಗುದು ಹಿಂತಿರುಗಿ ಹೋಗುದಕ್ಕುಂಟ. ಮತ್ತೆ ಅವನಲ್ಲಿ ಒಪ್ಪಿಕೊಂಡದ್ದನ್ನು ನಾನು ಮಾಡಬೇಕೋ ಬೇಡ ಹೇಳಿ? ಪ್ರಯತ್ನ ನಮ್ಮದ್ದು, ಫಲ ಅಮ್ಮ. ಜನರಿಗೆ ಬಿಲ್ಲಗವನು ಕರುಣದೊಳಿಲ್ಲೋ, ಜನರಿಗೆ ಬಿಲ್ಲಗವನು ಕರುಣದೊಳಿಲ್ಲೋ, ವನದಿ ಕುಳಿತಿಕೂದೇ ಹನುಮಂತವಲ್ಲಿದು ನಿನಗಿರು ಬೇಡ, ತನುಜೇ ಶುಂಭನ ಬಯಕೆ ಜನನಿಗೆ ಬಿಲ್ಲಗವನು ಕರುಣದೊಳಿಲ್ಲೋ, ಜನನಿ ಸುಗ್ರೀವನ ಪ್ರಣಾಮಗಳು ತಾಯಿ. ತವ ಚರಣಕ್ಕೆ ಎರಗುವುದರ ಜೊತೆಗೆ ಒಂದೆರಡು ಮಾತುಗಳನ್ನು ವಿಶದೀಕರಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡಬಹುದು ತಾನೆ? ಹೇಳಿಕೋ. ನನ್ನ ಮನದ ಇಚ್ಛೆ ಇಲ್ಲ, ನನ್ನ ಮಡದಿ ಮಕ್ಕಳ ತುಂಬಿದ ಮನದ ಇಚ್ಛೆ ಆಸೆಯೂ ಅಲ್ಲ ಎಂದು ಒಡೆಯನಾದಂತಹ ಯಾವ ಶುಂಭ ದೊರೆಯ ಮನದ ಬಯಕೆ. ಅಮ್ಮ, ಮಾತು ಅವನದ್ದು, ನಾಲಿಗೆ ನನ್ನದ್ದು. ಈ ನಾಲಿಗೆಯಿಂದ ಅವನ ಇಚ್ಛೆಯನ್ನು ಹೇಳಿಕೊಳ್ಳಬಹುದು ತಾನೆ? ಹೇಳಿಕೋ. ಅಮ್ಮ, ಗೊತ್ತಾಗಿದೆ. ಅರಿತು ನಿರವನ್ನು ವರಿಸಬೇಕೆನ್ನುತ್ತ ನಿರ್ಧರಿಸುತ್ತ ಎಲ್ಲ ಅಟ್ಟಿದರು. ಅರಿತು ನಿರವನ್ನು ವರಿಸಬೇಕೆನ್ನುತ್ತ ನಿರ್ಧರಿಸುತ್ತ ಎಲ್ಲ ಅಟ್ಟಿದರು. ಸುರನರು ರಗರ ಸಂಗರದೋಳು ಗೆಲಿದರು, ಸರಿಗಾಡೆ ಜನನಿಗೆ ಬಿಲ್ಲಗವನು ಕರುಣದೊಳಿಲ್ಲೋ, ಜನನಿ ನಿರ್ಜನ ಪ್ರದೇಶವೂ ಹೌದು, ಕಾಡು ಮೃಗಗಳು ತಿರುಗಾಡುವಂಥದ್ದು ಹೌದು, ನಮ್ಮಂಥವರು ಓಡಾಡುತ್ತಿರುವಂಥ ಕ್ಷೇತ್ರವೂ ಹೌದು. ಈ ಕ್ಷೇತ್ರದಲ್ಲಿ ನೀನು ನೆಲೆಯಾದಂಥ ವಿಚಾರವನ್ನು ನಮ್ಮವರಾದಂಥ ಯಾವ ಚಂಡಮುಂಡರ ಮುಖೇನ ತಿಳ್ಕೊಂಡು ಬಂದಿದ್ದಾನೆ ತಾಯೇ. ತಿಳ್ಕೊಂಡದ್ದೇ ತಡ. ಕುಳಿತುಕೊಂಡಲ್ಲಿ ಕುಳಿತುಕೊಳ್ಳುವುದಿಲ್ಲ, ನಿಂತಲ್ಲಿ ನಿಲ್ಲುವುದಿಲ್ಲ, ಏನು ಮಾಡುತ್ತೆ ಅಂತ ಹೇಳುವುದಕ್ಕೆ ನನಗಂತೂ ಸಾಧ್ಯ ಇಲ್ಲ. ಈ ಸಮಯದಲ್ಲಿ, ಹೌದಮ್ಮ, ಈ ಸಮಯದಲ್ಲಿ ಅವನ ಹತ್ತಿರಕ್ಕೆ ಹೋಗುವುದಕ್ಕೆ ನನಗೊಂದು ಆಜ್ಞೆಯನ್ನು ಹೇಳಿದ, ಮಾಡಿದ. ಅವನ ಬಳಿಗೆ ಹೋಗಬೇಕೋ ಬೇಡುವ ತಾಯಿ? ಆ ಮಾತಿನಲ್ಲಿ ನಾನು ವಿಚಾರ ವಿನಿಮಯ ಇರ್ಬೋದು ಅಂತ ಹೇಳಿ ಅಲ್ಲಿಗೆ ಹೋದ್ರೆ ಮಾತುಕತೆ ಇಲ್ಲ ತಾಯೇ, ಮಾತುಕತೆ ಇಲ್ಲ. ಮತ್ತೆ ನನ್ನ ಪಾಲಿಗೆ ಒಂದು ಆಜ್ಞೆಯನ್ನೇ ಮಾಡಿಬಿಟ್ಟಮ್ಮ. ಅರಸನಪ್ಪಣಂತ ಹೇಳಿ ಯೋಚನೆ ಮಾಡಿ ತಿಳಿದು ಹೇಳೋಣವೇ? ಸನಮತವಲ್ಲಿದು ನಿಮಗೆ, ನಿನಗೆ ಅಂತಲ್ಲ, ಸಾಮಾನ್ಯ ಒಬ್ಬ ಮಾತಿಗೂ ಕೂಡ ಅದು ಸರಿ ಅಂತ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಯಾರೂ ಒಪ್ಪದ ವಿಚಾರವನ್ನು ಈ ಮುದುಕ ಹೇಳಬಹುದೇ? ಹೇಳಬೇಕು. ಯಾಕೆಂತ ಹೇಳಿದ್ರೆ, ಅಮ್ಮ, ಮಾನ ಮುಚ್ಚುವುದಕ್ಕೆ ಬಟ್ಟೆ ಕೊಟ್ಟ, ಬದುಕುವುದಕ್ಕೆ ಅನ್ನ ಇತ್ತ, ಸರಿ, ಸೇವಿಸಿದ ಗಾಳಿಯೋ ಕುಡಿದ ಜಲವೋ ಶುಂಭನ ಆಳ್ವಿಕೆಗೆ ಒಳಪಟ್ಟದ್ದು ತಾಯಿ. ಅರಸನ ಋಣ ಉಂಟು ಅಂತ ಆಯ್ತಲ್ಲ, ತೀರಿಸುವುದಕ್ಕಾಗದಿದ್ರು ಕೂಡ ಪ್ರಯತ್ನ ಮಾಡಬೇಕೋ ಬೇಡವ ಹೇಳಿ? ಒಪ್ಪು ತಪ್ಪನ್ನೆಲ್ಲ ತಲೆ ಮೇಲೆ ಬಿಟ್ಟೆ, ನಮಗೆ ಬೇಡ.
ಸರಿ ಯಾವುದು ತಪ್ಪೋದು ಅಂತ ತೀರ್ಮಾನ ಮಾಡೋದಕ್ಕೆ ನಾನೇ ಎಷ್ಟಾಗಲ್ಲ ತಾಯಿ. ಅದೆಲ್ಲ ಎಲ್ಲವನ್ನು ಬದಿಗೊತ್ತಿ ಹೇಳಿದಾಗ ಮುದುಕ ತಿಳಿದು ತಪ್ಪು ಮಾಡಿದಂತ ಹೇಳಿ ಹಾಲ ಕುಡಿಸುತ್ತೀಯ ಅಲ್ಲ, ತಮ್ಮ ಸಂಕಲ್ಪಕ್ಕೆ ಅನುಕೂಲ ಮಾಡಿಬಿಟ್ಟ ಅಂತ ಹೇಳಿ ಹಾಲನ್ನು ಕುಡಿಸುತ್ತೀವಿ. ತಮ್ಮ ಚಿತ್ತಕ್ಕೆ ಬಿಟ್ಟದ್ದು ಅದು ಎಲ್ಲವನ್ನು ಬಿಟ್ಟು ಒಂದೇ ಮಾತಿನಲ್ಲಿ ಎಲ್ಲ ಹೇಳಿಬಿಡಲ್ಲ ತಾಯೇ. ಹರುಷದೆ ನಿನ್ನನ್ನು ಭರಿಸುವ ಬಲವಂತ ಈತ ನಳಿದರೆ ಎನ್ನರಿಗನವ ದೊಡ್ಡ ಶುಂಭಾಸುರಗೆ ಬೇಡುವ ಸುಗ್ರೀವನ ಮಾತುಗಳನ್ನು ಕೇಳಿದಾಗ ನನಗರಿವಿಲ್ಲ ನಿನಗೂ ಬಂದು ಹೋಯಿತು. ನನ್ನ ನಗೆಯೀತರ ಪಾಲಿಗೆ ನಗೆಯಾಗಿ ಹೋಯಿತಲ್ಲ. ಈ ಬಗೆಯನ್ನು ನಗೆಗಳಿಗೆ ತಿಳಿಯಬೇಕು. ಹಾಗಾಗಿ ಇವನ ಮೇಲೆ ಒಂದರ ಕ್ಷಣದಲ್ಲಿ ಏನು ನಡೆದು ಹೋಯಿತು. ಚೇತನ ಮಯವಾದಂತಹ ಕಾಯವನ್ನು ಬಿಟ್ಟೆ ಪರಮ ಚೇತನದೆಡೆಗೆ ನಾ ಐದನೇ. ನಾನು ಹೋಗುವುದಕ್ಕಿಲ್ಲ, ನಾನು ಮಾಡುವುದಕ್ಕೆ ಏನಿದೆ ಹೇಳಿ. ಹಾಗಿದ್ರೆ ನಾನು ಇಲ್ಲಿ ಬಿಟ್ಟು ಹೋಗಬಹುದಲ್ವಾ? ಯಾವುದೋ ಒಂದು ಶಕ್ತಿ ನನ್ನನ್ನು ಈ ಕಡೆಗೆ ಇಲ್ಲಿಂದ ಆ ಕಡೆಗೆ ಕರ್ಕೊಂಡು ಹೋಯಿತು. ಮಾತೆ ಯಾದವಳ ಹಸಿ ಕೂಸನ್ನು ಎತ್ತಿಕೊಂಡೊಯ್ಯುವಂತೆ ಅಲ್ಲಿಗೆ ಕೊಂಡು ಹೋದ್ದು ಹೌದು. ಈಗ ನಿಮಗೆ ಸ್ವಲ್ಪ ಅಜ್ಞಾನ ಅಲ್ಲ, ಜಿಜ್ಞಾಸೆ ಆಯ್ತಲ್ಲ. ಶರೀರ ಬಿಟ್ಟದ್ದು ಹೌದು, ಹೋದದ್ದು ಹೌದಾಗಿದ್ರೆ ನೋಡಿದ್ದಂಥದ್ದು ಅಂತ ಕೇಳುವುದು ತಪ್ಪ ಅಲ್ಲ, ತಪ್ಪನ್ನು ನೀವು ಕೇಳುವುದು. ಆದರೆ ನೋಡಬೇಕಿದ್ರೆ ಇರಬೇಕಲ್ಲ ಸ್ವಾಮಿ. ನೋಡುವುದಕ್ಕೆ ಇಲ್ಲ, ಕೇಳುವುದಕ್ಕಿತ್ತು ಸ್ವಾಮಿ. ನಿಮ್ಮಂತ ತಿಳಿದವರೆಲ್ಲ ಒಂದು ಮಾತು ಹೇಳ್ತಾರಲ್ಲ, ಆದಿ ಅಕ್ಷರ ಅಂತ ಹೇಳಿ ಯಾವುದದು? ನಿಮ್ಮ ನಾಲಿಗೆಯಲ್ಲೇ ಕೇಳುವಾಗ ಮಹಿಮನ ರೋಮಾಂಚನವಾಗುತ್ತದೆ, ತನ್ನ ಮನ ಪುಳಕಿತವಾಗುತ್ತದೆ. ಹಾಗಿದ್ರೆ ಕೇಳುವುದಕ್ಕೆ ಹೇಗಿತ್ತು? ಅದು ಅನುಭವ ಗಮ್ಯಲ್ಲಿಗೆ ನಿಲ್ಲಿಸಿ ಬಿಡುವುದು. ಹಾಗಿದ್ರೆ ಇಷ್ಟೆಲ್ಲ ಆಗಬೇಕಿದ್ರೆ ಕಾರಣ ಸ್ವರ್ಣದ ವಿಯಾಲೆಯಲ್ಲಿ ಆಟವಾಡುತ್ತಿರುವಂತಹ ಲೋಕಮಾತೆಯ ಬಳಿಯಲ್ಲಿ ನಾನು ಅಲ್ಲಸಲ್ಲದ ವಾಕ್ಯವನ್ನು ಆಡಿಬಿಟ್ಟೆ. ಹಾಗಿದ್ರೆ ಅನ್ಯಕ್ಷೇತ್ರದಲ್ಲಿ ತಪ್ಪು ಮಾಡಿದ್ರೆ ಪುಣ್ಯಕ್ಷೇತ್ರ ಸಂದರ್ಶನದಿಂದ ಪರಿಹಾರ. ನಾನು ಪುಣ್ಯಕ್ಷೇತ್ರದಲ್ಲಿ ತಪ್ಪು ಮಾಡಿಬಿಟ್ಟನಲ್ಲ, ಪರಿಹಾರ ಇಲ್ಲದೆ ಹೋಯ್ತಲ್ಲ, ಅದು ಸ್ವರ್ಣದ ಲೇಪ. ಹಾಗಿದ್ರೆ ನನಗೆ ಪರಿಹಾರ ಇಲ್ಲದ ದುಡಿದವನಿಗೆ ತಿನ್ನೋದಕ್ಕುಂಟಲ್ಲ, ವೇತನ ಉಂಟಲ್ಲ, ತಪ್ಪು ಮಾಡಿದ್ರೆ ಕ್ಷಮೆ ಬೇಕಲ್ಲ. ಹೇಗೆ ಕ್ಷಮೆ ಕೇಳಿದ್ರೆ ಪೂರ್ಣ ಪರಿಹಾರ ಅಂತಲ್ಲ, ಏನಾದ್ರೂ ಸ್ವಲ್ಪ ಕಡಿಮೆ ಆಗುತ್ತದ ಅಂತ ಹೇಳಿ. ನನಗೆ ಇದು ಕಡಿಮೆ ಆಗದಿದ್ರೆ ಸಾಕು. ಅಧಿಕ ಶುಭಾಗ್ಯನೆಂದು ಅದನವನೆಲ್ಲವ ಮೊದಲೇ ತಿಳಿದಿರಿ ಕೇಳಲಾಗಿ ಬಂದು ಹೌದು. ಭಯಪಡದಿರು. ಬೇರೆ ದಾರಿ ಇಲ್ಲ ತಾಯೇ. ಅರಣ್ಯದಲ್ಲಿ ಕುಳಿತಂತಹ ಹೆಣ್ಣು ಅಬಲ ಎನ್ನುವ ಹಾಗೆ ಭಾವಿಸಿಕೊಂಡನೇ ನಿನ್ನೊಡೆಯ. ಅವನನ್ನು ಕೊಟ್ಟು ಕಳಿಸುವಾಗ ಅವರ ಮನದ ಅಭಿಪ್ರಾಯ ಆಗಿತ್ತು ತಾಯೇ. ಚಂಡಮುಂಡರಿಂದ ವಿಚಾರವನ್ನು ತಿಳಿದ ಕೂಡಲೇ ಅವನೇ ಬರಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದೆ. ಬರಲಿಲ್ಲಮ್ಮ. ನಿನ್ನನ್ನು ಕಳುಹಿದರೆ ತಾಯೇ, ಆಳಿರುವಾಗ ಅರಸ ಕೆಲಸ ಮಾಡಬಾರ್ದು. ಕಾಲಿಗೆ ಕಟ್ಟುವುದನ್ನು ಕಾಲಿಗೆ ಕಟ್ಟಬೇಕು, ತಲೆಗೆ ಇಟ್ಟುಕೊಡುವುದನ್ನು ತಲೆಗೆ ಇಟ್ಟುಕೊಳ್ಬೇಕು. ನಾವು ಮಾಡಬೇಕಾದನ್ನು ನಾವೇ ಮಾಡಬೇಕಲ್ವಾ? ಆದ್ರಿಂದ ಬಂದೆ ತಾಯೇ. ನಿನ್ನ ಸಂಧಾನವನ್ನೇ ಮುರಿದಿದ್ದೇನೆ. ಅಮ್ಮ, ಏನು ಸಂಧಾನ ಅಂತ ಹೇಳಿದ್ರೆ ಸಮಾನತೆ ಬೇಕು. ನಾನು ನಿನಗೆ ಸಮಾನತೆ ಉಳ್ಳವಲ್ಲ. ಆದ್ರೂ ನೀವು ಹೇಳಿದ್ರೆ ಅದನ್ನು ಇನ್ನೊಂದು ಪ್ರಶ್ನಿಸುವ ಹಕ್ಕು ನನಗಿಲ್ಲ. ಸಂಧಾನ ಮುರಿದೆ ಅಂತ ಹೇಳಿದೆ. ಹಾಗೆ ಇನ್ನೊಂದು ತೀರ್ಮಾನ ಉಂಟಾಯ್ತಲ್ಲ ತಾಯಿ. ಸಂಗ್ರಾಮವೇ ಸಿದ್ಧ ಎನ್ನುವ ತೀರ್ಮಾನಕ್ಕೆ ನಾ ಬದ್ಧಳಾಗಿದ್ದೇನೆ. ಅಮ್ಮ, ನಾನು ಇವಾಗ ಒಂದು ಮಾತು ಕೇಳ್ತೇನೆ. ಏನು? ನನ್ನ ಒಡೆಯನನ್ನು ಏನು ಸಾಮಾನ್ಯ ಅಂತ ತಿಳ್ಕೊಂಡಿಲ್ಲ. ವಿಶೇಷ? ಲೋಕಗಳಲ್ಲಿರುವಂತ ವೀರ ಧೀರ ಶೂರರನ್ನು ತನ್ನ ಬಳಿಗೆ ಬರಿಸಿಕೊಂಡು ಕಾಳಗವನ್ನು ಕೊಟ್ಟು ಗೆದ್ದವ ಧೀರ
ಶುಂಭ. ಶುಂಭನಾಗಲಿ ಆತರ ತಮ್ಮ ನೀ ಶುಂಭನಾಗಲಿ ಓ. ಹೆಚ್ಚೇಕೆ ಹ. ಶಂಭುವೆ ದರಗಿಳಿದರೂ ಕೂಡ ದುರಕ್ಕಂಜಲಾರೆ ಹೇಳ್ತಾನೆ. ಶುಭಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ಯಾಕೋ ನಿನ್ನೊಡೆಯ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೆ ಏನಾದೀತು? ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಉದುರಿ ಹೌದು. ಅವನ ಕೊರಳಿಗೆ ಅದೇ ಪಾಶವಾದೀತು ಪಾಶವಾದೀತು. ಅಮ್ಮ, ಏನು ನೀವು ಕಿರುನಗೆ ಬೀರುವಾಗ ಭಯಗೊಂಡೆ. ಅಂಬರವೇ ಕುಸಿಯಿತು, ಕುಂಬಿನಿಯ ಬಿರಿಯಿತು, ಅಂಬುದಿಯ ಮೇಲೆ ಮೀರಿತು, ಇನ್ನೊಂದೇನು ನಡೆಯಿತು ಅಂತ ಹೇಳುವುದಕ್ಕಂತೂ ಸಾಧ್ಯ ಇಲ್ಲ. ಅಂತ ಸಿಟಿ ನೆರಗಿದಂತ ವಚನವನ್ನಾಡಿದಾಗ ನನಗೆ ಭಯ ಇಲ್ಲ ತಾಯೇ. ಯಾಕೆ ಯಾಕೆಂತ ಹೇಳಿದ್ರೆ ನೀವಿಷ್ಟು ಹೇಳಿದ್ರಲ್ಲ, ಇದರಲ್ಲಿ ಒಂದು ಶಬ್ದ ಬಿಡಿ, ಒಂದು ಅಕ್ಷರ ನನಗೆ ಅನ್ವಯಿಸ್ತದ. ನಿನ್ನೊಡೇನಿ ಹಾಗಿದ್ರೆ ಅವನಿಗೆ ಹೇಳಿದ್ರೆ ನನಗೆ ಅದು ಇಷ್ಟು ಇನ್ನೊಂದು ವಿಚಾರ ಉಂಟು ತಾಯಿ. ಅಮ್ಮ, ಮಾತೆಯ ಬಳಿಯಲ್ಲಿ ಮಕ್ಕಳಿಗೆ ಈ ಥರ ಭಯ ಅಂತ ಹೇಳಿದ್ರು. ನನಗೆ ಭಯ ಇಲ್ಲ ಎಂಬುದು ಅರ್ಥ ಅಲ್ಲ, ಜ್ಞಾನದ ಮೂಲವೇ ಭಯ ಅಂತ ಹೇಳಿದ್ದಾಳೆ. ಆದರೆ ನಿಮ್ಮ ಬಳಿಯಲ್ಲಿ ಯಾವ ನನಗೆ ಹೆದರಿಕೆ ಇಲ್ಲ ತಾಯಿ. ಯಾಕೆ ಅಂತ ಹೇಳಿದ್ರೆ ನನ್ನ ಅಮ್ಮ ಅಂತ ಹೇಳಿ ನೀವು ಕರೆದ್ರೆ ಇಲ್ವ ಹೇಳಿ, ಮಗನೇ ಅಂತ ಕರೆದ್ರೆ ಇಲ್ವ ಹೇಳಿ. ಅಂದ ಬಳಿಕ ನಾನು ತಾಯಿ ಅಂತ ಹೇಳಿದ್ರೆ ತಪ್ಪಲ್ಲಲ್ಲ. ತಾಯಿಯ ಬಳಿಯಲ್ಲಿ ಮಕ್ಕಳು ಏನಾದರೂ ಕೇಳಿದರೆ ಅದರಲ್ಲಿ ಅತಿಶಯ ಅಂತ ಹೇಳುವುದಕ್ಕೆ ಇಲ್ಲಲ್ಲ, ಹೇಳಬೇಕು, ಕೇಳಿಕೊಳ್ಬಹುದು ತಾನೇ. ಅಮ್ಮ, ನನ್ನ ಕಾಲು, ನನ್ನ ಕೈ, ನಾನು ನನ್ನದು ನಮ್ಮಿಂದ ಎಲ್ಲ ಮಾಡಿದ್ದೇನೆ, ನಾನು ಎಷ್ಟು ಎಂಥದ್ದೆಲ್ಲ ಮಾಡಿದ್ದೇನೆ ಅಂತ ಹೇಳುವುದು ಈ ಲೋಕದಲ್ಲಿ ಏನಾದರೂ ಇದೆಯಾ ತಾಯೇ? ಹಾಗಿದ್ರೆ ನಡೆದದ್ದು ಸುಳ್ಳೆ ಅಮ್ಮ. ಹಾಗಿದ್ರೆ ನಡೆದದ್ದು ಹಾಗೆ ಅಂತ ಹೇಳಿದ್ರೆ ದೈವೀ ಸಂಕಲ್ಪ ಅಂತ ಹೇಳ್ತಾರೆ. ಹಾಗಿದ್ರೆ ದೈವ ಸಂಕಲ್ಪದಿಂದ ಈ ರೀತಿ ನಡೆದಿದ್ರೆ ನಾನು ಸತ್ತು ಬದುಕಿದ್ದು ಹೌದಲ್ವಾ? ಹಾಗಿದ್ರೆ ಕೊಂದದ್ದು ಯಾರು? ಬದುಕಿಸಿದ್ಯಾರು? ನಾನು ಹುಟ್ಟು ಸಾವು ನನಗೆ ಗೊತ್ತು, ಸತ್ತು ಬದುಕುವುದು ನಾನು ಕೇಳಿದ್ದಿಲ್ಲ. ಇದು ಯಾಕಂತ ಕೇಳಿದ್ರೆ ಅಮ್ಮ, ವಿವರಣೆ ಬೇಡ ಇವತ್ತು, ಗೊತ್ತಾಯಿತು. ನಿಮ್ಮ ಸಂಕಲ್ಪ ಯಾಕೆ ಅಂತ ಹೇಳಿ ಅಂತೆ ನಡಿಬೇಕಂತ ಹೊರಡೋದಕ್ಕಿಂತ ಮೊದಲು ಒಂದು ಮಾತು ಕೇಳ್ತೇನೆ ತಾಯಿ. ನಾನು ನಿಮ್ಮನ್ನು ಪ್ರತ್ಯಕ್ಷ ಮಾಂಸಾಕ್ಷಿಗಳಿಂದ ನೋಡಿದ್ದನ ಇಲ್ವ ಹೇಳಿ? ಈ ನೋಡಿದ ಮೇಲೆ ಇನ್ನು ನಾನೇನಾದ್ರೂ ತಪ್ಪ ಹೆಜ್ಜೆ ಮಾತಾಡಬಹುದು ಹೇಳಿ? ಹಾಗಿದ್ರೆ ನಾನು ಆಡಿದಂತಹ ಮಾತುಗಳು ತಪ್ಪಾಗದ ಉಪಾಧಿಯಲ್ಲಿ ಆಡಿದ ಯಾವುದೇ ಶಬ್ದಗಳಿದ್ರೆ ಅದು ದೇವಿಯನ್ನು ಸ್ತುತಿ ಮಾಡಿದ ಹಾಗಾಗಬೇಕು. ಹಾಗೆಯೇ ಆಗಲಿ ಅಮ್ಮ. ಕೈಕಾಲು ಬಲ ಅಂತ ಹೇಳಿ ನಡೀತೇನೆ ಅಂತ ಹೇಳಿದ್ರೆ ಅದು ನನ್ನದು ನಡೆದಾಟವ, ನನ್ನದು ತಿರುಗಾಟವ? ಯಾರು ಹೇಳಿದ್ದು ನನ್ನದು ತಿರುಗಾಟ ಅಂತ ಹೇಳಿ? ಅದು ದೇವಿಯ ಸೇವೆ ಮಾಡುವುದು ನಾವು. ಹಾಗಿದ್ರೆ ಆ ಸೇವೆಯಲ್ಲಿ 4 ಹೆಜ್ಜೆ ಇಟ್ಟರಮ್ಮ ದೇವಿಗೆ ಪ್ರದಕ್ಷಿಣೆ ಬಂದ ಹಾಗಾಗಿ. ಇನ್ನೊಂದು ವಿಷಯ ಉಂಟು ತಾಯಿ. ನಾನು ನೀವು ಬದುಕಿರಿಯ ಮಗನೇ ಅಂತ ಕೇಳಿದ ತಪ್ಪಲ್ಲ. ಹಾಗಿದ್ರೆ ಸಾಹಿತ್ಯ ಎಂಬುದು ಸತ್ಯ ಹೌದಲ್ವ? ಸಾಯಲೇಬೇಕು. ಸತ್ತ ಮೇಲೆ ಇರ್ತಾ ಹೋಗುತ್ತದೆ ಅಮ್ಮ. ಪ್ರಶ್ನೆ ಮಾಡಬಾರ್ದು, ಅದನ್ನೆಲ್ಲ ನಾನು ಮಾಡಬಾರದು. ಆದರೆ ಒಂದು ತೀರ್ಮಾನ ಮಾಡಬಹುದು. ನಾನು ಎತ್ತಲು ಕೋಪದ ಬೇಡ ತಾಯೇ. ರೋಗ ರುಜಿನಗಳಿಲ್ಲದ, ಯಾವುದೇ ಸಂಕಟವಿಲ್ಲದ, ಒಂದು ಜಂಜಾಟ ಇಲ್ಲದ, ನಮ್ಮವರದ್ದು ಏನಾದರೂ ಹರಟೆ ಇಲ್ಲದ 10 ಬಗೆಯ ದೋಷ ಉಂಟಂತೆ, 10 ಬಗೆಯ ದೋಷ ಉಂಟಂತೆ. ಹಾಗಿದ್ರೆ ಚಿನ್ನವನ್ನು ನಾವು ಮತ್ತೆ ಬೆಂಕಿಗೆ ಹಾಕುದು ಯಾಕೆ? ಅದು ಬಿಸಿಯಾಗಬೇಕಂದ್ರ ಅಲ್ಲ, ಅದರಲ್ಲಿರುವಂತ ಕೊಳೆ ಹೋಗಬೇಕು. ಕೊಳೆ ಹೋಗಬೇಕಿದ್ರೆ ಚಿನ್ನವನ್ನು ಬೆಂಕಿಗೆ ಹಾಕಿದ ಹಾಗೆ ನಾನು ಇನ್ನು ಸ್ವಲ್ಪ ಸಿದ್ಧತೆ ಮಾಡಿ. ಹೇಗೆ ಸ್ವಾಮಿ? ಭಜನೆ ಮಾಡುವ ಭಜನೆಗೆ ಒಲಿಯದ ಭಗವಂತಿ ಇಲ್ಲ. ಯಾಗ ಯಾಕೆ, ಯಜನ ಯಾಕೆ, ಪೂಜೆ ಯಾಕೆ, ಪುರಸ್ಕಾರ ಯಾಕೆ, ಧರ್ಮ ಯಾಕೆ, ದಾನ ಯಾಕೆ? ಹಾಗೆ ಉಳಿದದ್ದು ಭಜನೆ ಅಲ್ವಾ? ಹಾಗೆ ಉಳಿದೆಲ್ಲವನ್ನು ಬಿಟ್ಟೆ ಒಂದೇ ದಾರಿ.
ಸಂಧಾನವನ್ನು ಮುರಿದರೆ ಸಂಗ್ರಾಮವನ್ನು ಬಯಸಿದರೆ ಏನಿದು ಒಮ್ಮೆಂದೊಮ್ಮೆಲೆ ದೀರ್ಘವಾದಂತಹ ಕರೆಯನ್ನು ಆಲಿಸಿ ಬಂದಿದ್ದೇನೆ. ಗೋಮ್ರಾಜ್ಯ ಕದಂಬಾವರಲ್ಲಿ ಅತಿ ಹೆಚ್ಚು ನಾರಿವರು ಒಲಿದ್ದಾರೆ ಚಿನ್ನದ ವಿಯಾಣಲ್ಲಿ ಆಕೆಯನ್ನು ವಿಯಾಣ ಹಾಕಿಕೊಂಡು ನೀನೇ ಇದ ನಮ್ಮ ಒಡೆಯನಾದಂತ ಶುಂಭ ನಿನ್ನನ್ನು ಬಯಸಿದ್ದಾನಂತೆ. ಸಂಧಾನದ ಮೂಲಕ ಸುಗ್ರೀವನನ್ನು ಕಳಿಸಿದಂತಾದ್ರೆ ಸಂಧಾನವನ್ನೇ ದೂರ್ತಿ ಬಂದವನು ಸಾಮಾನ್ಯನಲ್ಲ. ಯಾರು ನೀನು? ನಿನ್ನ ಸಂಗ್ರಾಮ ಬಯಸಿ ಬಂದವ. ಏನಾಗಬೇಕು? ಅಸುರ ಪರಾಕ್ರಮಿ ಧೂಮ್ರಾಕ್ಷ. ಕಾಲ್ ನಡಿಗೆಯಲ್ಲಿ ಬರುವ ಅಗತ್ಯವಿಲ್ಲ. ಮಣಿರಥ
ಕೊಂಡು ಬಂದಿದೆ ನಿಮ್ಮ ವಿಕ್ರಮ ಕಂಡವೇ ಧರಿಸಿದ ಇದ್ದ ಶಿರಗಳನೆ ಕಾಡಿರು ಮಹಾಕಾಳಿ ಕಳಿಸ್ಕೊಟ್ಟೆ ಕಾಳಿಯಾಗಿ ಅವರು ಉಂಟ ಮುಂದೆ ಕಂಡಾಡಲೆ ಅಪ್ಪ ತೋರ್ತೆ. ಹಾಗಾದ್ರೆ ಇವಳು ಇವರ ಶಕ್ತಿ ಸಾಮರ್ಥ್ಯ ಏನು ಎಂಬುದರ ಬಗ್ಗೆ ನೋಡುವುದಕ್ಕಾಗಿ ದಾನವರು ಒಗ್ಗೂಡಿಸಿದ್ದೇನೆ. ಮಣಿಯದ ಸಿದ್ಧವಾಗ್ತೇನೆ.
ಜಗದ್ವೇಗಳಿಗೆ ಮೊದಲಾಗಿ ರಕ್ತ ಬೀಜದ ಪರಿಣಾಮಗಳು ಏಳದ ವಿಪರೀತ ಪರಂಪರೆ ಏಕೀರನ ಕೋಲಾಹಲ ಚತುರಂಗ ಸೇನಾ ಪರಿವೇಷ್ಟಿತರಾಗಿ ರಥಾರೋಹಿಯಾಗಿ ಹೊರಟಿರುವೆ ಸೇವಕನಾದ ತಾನಿದ್ದೇನೆ. ತಿಳಿಯದ ಹೋದೆ ವಿಚಾರ ಕೇಳೋಣ. ಲೋಕ ಸಂಚಾರಕ್ಕಂತ ಹೋಗಿ ಬಂದಂತ ನಮ್ಮ ಚಂಡ ಮುಂಡರು ನನ್ನ ಬಳಿ ಒಮ್ಮೆ ಹೇಳಿದಂತ ಮಾತು ಏನಂತೆ? ಕದಂಬಾವಣದಲ್ಲಿ ಅತಿ ಚೆಲುವೆಯ ನಾರಿಯವರು ಓಡಿದ್ದಾಳೆ ಎಂಬುದಾಗಿ ಈ ವಿಷಯ ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ಮದುವೆ ಆಗುವುದಕ್ಕಾಗಿ ಹೊರಟೆ? ಹೌದು. ಕಥನ ಸಂಧಾನಕ್ಕೆಂದು ನಮ್ಮೊಡದ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯ್ತು ಸಂಧಾನ? ಸಂಧಾನ ಮುರಿಯಿತು, ಸಂಗ್ರಾಮವೇ ಬದ್ಧವಾಯಿತು. ಗುರುವನ್ನು ಬಯಸಿದ್ದಾಳೆ. ಈ ವಿಚಾರವನ್ನು ಅರಿತು ನೀನೇನು ಮಾಡಿದೆ? ನಮ್ಮ ಒಡದ ದುಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಸಂಧಾನ ವ್ಯರ್ಥವಾದ ಮೇಲೆ ಧೂಮ್ರಾಕ್ಷರನ್ನು ಕಳುಹುವಂತ ಅಗತ್ಯ ಏನು? ಆಕೆಯನ್ನು ಹೇಳೋದಕ್ಕಾಗಿ ತಂದನೆ ಎಲ್ಲ ಕೇವಲ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟ. ಧೂಮ್ರಾಕ್ಷರ ಮರಣವಾಯ್ತೆ ಪ್ರಭು. ಆಮೇಲೆ ಗಂಡುಗಾಲಿಯಾದಂತ ಚಂಡ ಮುಂಡರು ಕೂಡ ಕಳುಹಿಸಿಕೊಟ್ಟೆ. ಪರಿಣಾಮ ಖಾಲಿಯಾಗಿ ಅವರು ಚಂಡು ಮುಂಡರಲ್ಲಿದ್ರೆ ಪ್ರಭು. ಈಗ ಯಾವ ತೀರ್ಮಾನಕ್ಕೆ ಬಂದೆ? ಆ ಸೊಕ್ಕನೆ ಗಣ್ಯರು ಅವಳ ಉದ್ದೇಶ ಏನು? ಅವಳ ಸೊಕ್ಕನ್ನು ಮುರಿದಕ್ಕಾಗಿ ಮನೋಗತವಾದಂತ ಅಭಿಪ್ರಾಯಕ್ಕೆ ಅವಕಾಶ ಇದೆ, ಅವತರಿಸಬೇಕು. ಧನುಜೇಶ ಕೇಳಂಗ್ಯ ಮಾತ ಮತ್ತೊಮ್ಮೆ ಶಿರಮುಂಡವಾಗಿದ್ದೇನೆ. ಬಹು ವಿಚಿತ್ರವಾದಂತ
ನಡೆಯನ್ನು ಈ ಕಾಲಕ್ಕೆ ನಾನು ಕಾಣುತ್ತಾ ಇದ್ದೇನೆ. ಏನನ್ನು ಕಂಡೆ? ಸಾಮಾನ್ಯ ಕಾಮನ ಬಾಣಕ್ಕೆ ತನುವನ್ನು ತೆತ್ತು ಕಾಮಿನಿಯ ಬಯಕೆಯಿಂದ ಮುಂದುವರಿಯುತ್ತಾ ಇದೆಯಾ ಪ್ರಭು? ಹೆಣ್ಣನ್ನು ಬಯಸಿದ್ರೆ ಅಪರಾಧ ಏನೂ ಅಲ್ಲ. ಮತ್ತೆ ಏರಿಯವರ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಅರ್ಹತೆಗೆ ಬೇಕಾದಂತಹ ಹೆಣ್ಣೊಬ್ಬಳನ್ನು ನೋಡಿ ಅವಳನ್ನು ಮದುವೆಯಾಗಿ ಅವಳ ಅಂಗ ಸುಖವನ್ನು ಬೇಕಾದ ಹಾಗೆ ಅನುಭವಿಸಬಹುದು. ಆ ಸಮಯದಲ್ಲಿ ನಿನ್ನ ಯೋಚನೆಗಳು ಏನು? ತಾರುಣ್ಯದಲ್ಲೇ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ವೆಚ್ಚಿಸಿ ಆತನ ಕಾರುಣ್ಯಕ್ಕೆ ಒಳಗಾಗಿ ಅಮೋಘವಾದಂತಹ ವರಬಲವನ್ನು ಹೊಂದಿದವನು ನೀನು. ಸರಿ, ಪಡೆದಂತಹ ವರಬಲ ತನ್ನ ಸ್ವಾರ್ಥಕ್ಕಾಗಿ ವಿನಿಯೋಗಿಸಿದ್ದನ್ನು ನಾವು ಕಾಣಲಿಲ್ಲ. ದಾನವರ ಏಳಿಗೆಯನ್ನು ಕಾಣುತ್ತಾ ಶೋಣಿತಾಪುರದಲ್ಲಿ ಸುಖವಾಗಿ ನೀನು ಕಾಲವನ್ನು ಕಳೆದವ. ಆ ಸಮಯದಲ್ಲಿ ಹೆಣ್ಣೊಬ್ಬಳು ಬೇಕು ಅಂತ ಆಗ್ಲಿಲ್ಲ. ಸಾವಿರ ಸಾವಿರ ವರ್ಷಗಳ ಕಾಲ ದೀರ್ಘವಾದಂತಹ ಜೀವನವನ್ನು ನಡೆಸಿಕೊಂಡು ಬಂದವ ನೀನು. ಸರಿ, ಪ್ರತ್ಯಕ್ಷವಾಗಿ ಹೆಣ್ಣೊಬ್ಬಳನ್ನು ನೋಡಿ ಅವಳ ರೂಪಲಾವಣ್ಯಕ್ಕೆ ಮನಸ್ಸು ಅವಳನ್ನು ಬಯಸಿದ್ರೆ ಅಪರಾಧ ಅಲ್ಲ. ಮತ್ತೆ ನೀನು ಬಯಸಿದ್ದು ಯಾರನ್ನು ಪ್ರಭು? ನೀನು ಕಾಣದೇ ಇರುವಂತಹ ಹೆಣ್ಣು ನಿನ್ನ ಬಳಿಗೆ ಬರುವುದಕ್ಕುಂಟು ಸಾಧ್ಯ ಉಂಟೆ ಹೇಳು? ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಚೆನ್ನಾಗಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷುಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳ ಕೈ ಹಿಡಿಯಬೇಕು ಅನ್ನುವಂತ ಆಶೋತ್ತರವನ್ನು ಇರಿಸಿ ಈ ನಿಟ್ಟಿನಲ್ಲಿ ನೀನು ಮುಂದುವರಿದೆ ಎಂದಾದರೆ ಪ್ರಭೋ ಪ್ರಭೋ ಅವಳು ಇಹಕ್ಕೆ ಬದಿಗೆ ಬರುವವಳೇ ಅಲ್ಲ. ಮತ್ತೆ ಒಬ್ಬಳಾಕೆ ಪರಮನಿತೆ ಆಗಿರಬೇಕು. ಜಾಗೃತರಾಗೋಣ ಜಾಗೃತರಾಗೋಣ. ಅಯ್ಯೋ, ಕದಂಬಾವನದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ಚೆನ್ನಾಗಿ ನಾನು ತಿಳಿದವನಿದ್ದೇನೆ. ಏನು ಹಾಗಂತ ಅವಳ ವಿಷಯದ ಬಗ್ಗೆ ನನ್ನ ಮನಸ್ಸಿನಲ್ಲೇ ನಾನು ತರ್ಕಿಸಿಕೊಂಡಾಗ ಯಾವುದು ನಾನು ತಿಳಿದದ್ದಾದರೂ ಏನು ಅಲ್ಲಯ್ಯ, ಏನು ಹಾಗೆ ಸಾಮಾನ್ಯ ತರುಣಿ. ತರುಣಿಯೇ ಪ್ರಭು. ತರುಣಿಯಲ್ಲ ಅವಳಾದಿಮಾಯೇ ಆದಿಮಾಯೇ ತರುಣಿಯಲ್ಲವಳ ಆದಿಮಾಯೇ ಕಾಂತಾರದಲ್ಲಿರುವಂತಹ ಹೆಣ್ಣೊಬ್ಬಳು ಸಾಮಾನ್ಯ ಲೌಕಿಕಗಳು ತರುಣಿಯನ್ನು ಹಾಗೆ ತೀರ್ಮಾನಕ್ಕೆ ಬಂದು
ಹೇಳ್ತೀಯ ಪ್ರಭು? ಹೌದು. ಆಲೋಚನೆ ಮಾಡು. ಏನು? ನಿತ್ಯ ರಾಕ್ಷಸರು ಮೃಗಯ ವಿಹಾರದಿಂದಲೋ ಅಲ್ಲ ಮತ್ಯಾವುದೋ ನಿಮನವನ್ನು ಇರಿಸಿಕೊಂಡು ಭೀಕರವಾದಂತಹ ಗಾಢಾಂತಕಾರವಾದಂತಹ ಪ್ರದೇಶವನ್ನು ಅನವರತವು ಸುತ್ತುತ್ತಾ ಇರ್ತಾರೆ. ಅಂತಹ ದುರ್ಗಮವಾದಂತಹ ಕಾನನದಲ್ಲಿ ಅಂಬರದಿಂದಲೇ ತಿರುಗಿಳಿದಂತ ಕಾಂಚನದ ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣೊಬ್ಬಳು ಸಂಗೀತ ಸುದ್ದಿಯನ್ನೇ ಹರಿಯಬಿಟ್ಟಿದ್ದಾಳೆ ಎಂದಾದ್ರೆ ಅವಳು ತರುಣಿಯೇ? ಮತ್ತೆ ಯಾರು? ತರುಣಿ ಎಲ್ಲವಳು ಆದಿಮಾಯಾದೇವಿ ಅನ್ನುವುದನ್ನು ಸ್ಪಷ್ಟವಾಗಿ ನಾನು ಅರಿತಿದ್ದೇನೆ. ಹೇಗೆ? ನಾವು ಮಾಡುತ್ತಿರುವಂತಹ ಅನ್ಯಾಯ ಲೋಕದಲ್ಲಿ ಅಧಿಕವಾಗುವುದಕ್ಕೆ ತೊಡಗಿದೆ. ಪಾತಾಳ, ಭೂಲೋಕ, ದೇವಲೋಕ ನಮ್ಮ ವಶವಾಗಿದೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನೊಡ್ಡಿ ನಭೋಮಂಡಲದಲ್ಲಿ ಸೂರ್ಯ ಚಂದ್ರರ ಹಾಗೆ ಶುಂಭಣಿ ಶುಂಭರು ನೀವು ಮೆರೆಯುತ್ತಾ ಇದ್ದೀರಾ. ಇದೆಲ್ಲ ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕೆ ನಾವು ಹೊರಟಿದ್ದೇವೆ. ಅದನ್ನು ಮತ್ತೊಮ್ಮೆ ಸುವ್ಯವಸ್ಥೆಗೊಳಿಸುವುದಕ್ಕೆ ಬೇಕಾಗಿ ಆ ಲೋಕನಾಯಕಿ ಪರಾಶಕ್ತಿ ಇಂದಿನ ದಿವಸ ನಮ್ಮ ಕಣ್ಣಿಗೆ ಕಾಣುವಂತ ಕಾಂತಾರದಲ್ಲಿ ಬಂದು ನೆಲೆಯಾಗಿದ್ದಾಳೆ. ಪಾರ್ವತಿ ದೇವಿಯ ದೇಹಕೋಶದಿಂದ ಹೊರಬಂದ ಕಾರಣ ಅವಳನ್ನು ಕೌಶಿಕೆ ಎನ್ನುವ ಹಾಗೆ ಕೊಂಡಾಡುವುದಕ್ಕೆ ತೊಡಗಿದರಂತೆ. ಪ್ರಭು, ಅವಳು ಕೊಂಡಾರಣ್ಯದಲ್ಲಿ ಕಾಣಿಸಿಕೊಳ್ಳಬೇಕಿದ್ರೆ ಅವಳ ಮಂದಿಗೆ ಕಷ್ಟ ಬರಬೇಕು. ಯಾರವರ ಬಂದೆ? ಲೋಕದಲ್ಲಿ ಧರ್ಮವನ್ನೇ ಆಚರಿಸುತ್ತಾ ಸತ್ಕರ್ಮವನ್ನೇ ಮಾಡುತ್ತಾ ಯಾವಾತ ಮುಂದುವರಿಯುತ್ತಾನೆಯೋ ಅವರೇ ಅವಳ ಮಂದಿಗಳಾಗಿ ಹೋಗಿದ್ದಾರೆ. ಸಾಧು ಸಂತರು, ಋಷಿಮುನಿಗಳು, ಗೋವುಗಳು, ಮಾತೆಯರು ಎಲ್ಲರೂ ಕೂಡ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಾರೆ. ಅವರ ಕಣ್ಣೀರಿಗೆ ಕಾರಣೀಕರ್ತರಾದಂತಹ ನಮ್ಮ ವಧೆಯನ್ನು ಮಾಡುವುದಕ್ಕೆ ಬೇಕಾಗಿ ಇಂದಿನ ದಿವಸ ಆ ಆದಿಮಾಯಾದೇವಿ ಗೊಂಡಾರಣ್ಯದಲ್ಲಿ ಬಂದು ಕುಳಿತಿದ್ದಾಳೆ. ಮೂರು ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಳಾದಳಂತೆ. ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲೇ ಕೊನೆಗೊಂದು ಮಾತನ್ನು ಹೇಳಿದ್ದಾಳಂತೆ. ನೀವು ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಕಷ್ಟ ಬಂತು ಎಂದಾದರೆ ಕಷ್ಟ ಕಾಲದಲ್ಲೆಲ್ಲ ನಿಷ್ಠೆಯಿಂದ ಭಜಿಸಿರಿ, ನಾನೇ ಬಂದು ಪಡೆಯುತ್ತೇನೆ ಎನ್ನುವ ಹಾಗೆ ಅವರ ಮಾತನ್ನು ಈಡೇರಿಸುವುದಕ್ಕೆ ಬೇಕಾಗಿ ಇಂದಿನ ದಿವಸ ದೇವನು ದೇವತೆಗಳಿಗೆ ಪಾವನವಾದಂತಹ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಆ ಪಾವನಿಯಾದಂತಹ ಮಹಾದುರ್ಗೆ ಕಾಣಿಸಿಕೊಂಡಿದ್ದಾಳೆ. ಪ್ರಭು, ಅವಳನ್ನು ಮದುವೆ ಆಗುವಂತಹ ನಿಟ್ಟಿನಲ್ಲಿ ನೀನು ಮುಂದುವರಿದೆ ಎಂದಾದರೆ ದಾನವರ ಸರ್ವನಾಶವನ್ನೇ ಕಾಣಬೇಕಾದೀತು. ಯೋಚನೆ ಮಾಡು, ಯೋಚನೆ ಮಾಡು. ಅಯ್ಯ, ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ, ಅವಳ ಶಕ್ತಿ ಸಾಮರ್ಥ್ಯದ ಬಗ್ಗೆ ಹೊಗಳ್ತಾ ಇದ್ದಿ. ನಿಜ. ಹಾಗಂತ ಶುಂಭನಲ್ಲಿ ಹೇಳು, ಕಡಿಮೆ ಉಂಟೆ ಹೇಳು. ಜನಬಲ, ಅಧಿಕಾರ ಬಲ, ಬ್ರಹ್ಮನ ವರಬಲ ಇಷ್ಟೆಲ್ಲವೂ ಇರುವಾಗ ಈ ಶುಂಭನಲ್ಲಿ ಪರಾಕ್ರಮವೂ ಉಂಟು. ಇನ್ನು ಪರಾಕ್ರಮವನ್ನು ಮೆರೆಸುವುದಕ್ಕೆ ಹೋದವೋ ಧೂಮ್ರಾಕ್ಷ ಏನು ಅಲ್ಪಮಲ ಅಲ್ಪನೇ ಪರಾಕ್ರಮದ ಮೂಲಕ ವರಿಸುತ್ತೇನೆ ಎಂಬ ಹಾಗೆ ಹೊರಟಿರುವಲ್ಲ ಪ್ರಭು. ಹೌದು, ಮೂಲ ಸ್ವರೂಪದಲ್ಲೇ ಪರಾಕ್ರಮವನ್ನು ಮೆರೆಸುವುದಕ್ಕೆ ಹೋದೆವೆಂದಾದ್ರೆ ಬಂಡೆ ಕಲ್ಲಿಗೆ ತಲೆಯನ್ನು ತೆಚ್ಚಿಕೊಂಡು ಅನುಭವ ಆಗ್ಲಿಕ್ಕಿಲ್ವೇ? ಅದು ಹೇಗೆ? ಕಾನನದಲ್ಲಿರುವಂತಹ ಹೆಣ್ಣನ್ನು ಕರೆತರುವುದಕ್ಕಾಗಿ ಮೊದಲಾಗಿ ನೀನು ಕಳುಹಿಸಿಕೊಟ್ಟದ್ದು ಯಾರನ್ನು? ಸುಗ್ರೀವನನ್ನು. ವಯೋವೃದ್ಧನು ಜ್ಞಾನವೃದ್ಧರವಾದಂತಹ ಸುಗ್ರೀವ. ನಿನ್ನ
ನಿನ್ನಾಜ್ಞೆಯನ್ನು ಶಿರಸಾವಹಿಸಿ ಓರ್ವ ದೂತನಾಗಿ ಗೊಂಡಾರಣ್ಯವನ್ನು ಸೇರಿದ. ಬರುವಾಗ ದೇವಿ ದೂತನಾಗಿ ಬಂದಿದ್ದಾನೆ, ಹೋಗುವಾಗ ನಿನ್ನ ದೂತ, ಬರುವಾಗ ದೇವಿ ದೂತ, ಈಗ ಅವಧೂತನಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ಪ್ರಭು, ಆರ್ತರಾಗಿ ಶರಣರಾಗಿ ಭಜಕರಾಗಿ ಯಾರು ಅವಳ ಕಾಲಬುಡವನ್ನು ಸೇರ್ತಾರೋ ಅವರೆಲ್ಲ ಅವಳ ಶರಣರು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಬಾಲ್ಯದಲ್ಲೇ ಇರಿಸಿದ ತಾಪನ ಯಾವ ವೀರ ಯೋಧನೆ ಕದಂಬ ಕಾಂತಾರಕ್ಕೆ ಬರಲಿ, ನನ್ನಲ್ಲಿ ಹೋರಾಟವನ್ನು ಮಾಡಿ ಕತ್ತಿ ಕಾಳಗದಲ್ಲಿ ನನ್ನನ್ನು ಸೋಲಿಸಿ ಆಮೇಲೆ ಕರೆದುಕೊಂಡು ಹೋಗಲಿ. ನಮಗೆ ಹೋರಾಟ ಏನು ಹೊಸತ? ಮೀಸೆ ಹೊತ್ತ ಗಂಡಸರಲ್ಲಿ ನಾವು ಕಾಳಗವನ್ನು ಮಾಡಿದ್ದೇವೆ, ನಮಗೆ ಸೋಲು ಬಂದದ್ದಿಲ್ಲ, ಇಷ್ಟವಿಲ್ಲ. ಹಾಗಿದ್ರೆ ಹೆಣ್ಣೊಬ್ಬಳು ಕುಳಿತು ಯುದ್ಧಕ್ಕೆ ಕರೆಯುತ್ತಾ ಇದ್ದಾಳೆ ಎಂದಾದರೆ ಅದುವೇ ಮೂರು ಲೋಕದಲ್ಲಿ ಮೀರಿದ ಚೈತನ್ಯ, ನಮ್ಮಿಂದಲೂ ಅಧಿಕವಾದಂತಹ ಶಕ್ತಿ ಅವಳಲ್ಲಿ ಅಡಕವಾಗಿದೆ ಅನ್ನುವುದನ್ನು ನಾವು ಭಾವಿಸಲೇಬೇಕು. ಅವಳ ಅದಟ್ಟನ್ನು ಮುರಿದು ಕರೆತರುವುದಕ್ಕಾಗಿ ದೈತ್ಯ ಸೇನೆಯ ಪ್ರತಿನಿಧಿಯಾದಂತಹ ಧೂಮ್ರಾಕ್ಷ ಹೋದ. ಮಾತಿಗೆ ಅವಕಾಶವಿಲ್ಲ. ಮತ್ತೆ ಎದ್ದು ಬಂದು ದೈತ್ಯನಲ್ಲಿ ಯುದ್ಧ ಮಾಡಿದ್ದನ್ನು ನಾವು ಕಾಣಲಿಲ್ಲ. ಕುಳಿತಲ್ಲಿಂದಲೇ ಹೂಂಕರಿಸಿ ಒಬ್ಬಾತ ದೈತ್ಯನನ್ನು ಸುಟ್ಟಿದ್ದಾಳೆ ಎಂದಾದರೆ ಏನಿದರ ಅರ್ಥ? ಸಮಸ್ತ ದೈತ್ಯ ಸೇನೆ ನನಗೆ ಹಿಡಿಬುಡ್ಡಿ ಹಾಗೆ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಮೂರು ಲೋಕದಲ್ಲಿ ಚಂಡಮುಂಡರನ್ನು ಕೊಲ್ಲುವಂತಹ ವಿಕ್ರಮಿಗಳಿದ್ದಾರೆ. ಬ್ರಹ್ಮಚರ್ಯ ವೃತವನ್ನು ಪಾಲಿಸುವ ತನಕ ಚಂಡಮುಂಡರಿಗೆ ಮರಣದ ನೆರಳು ಹತ್ತಿರ ಸುಳಿಯುವುದಿಲ್ಲ. ಅಂತಹ ಚಂಡಮುಂಡರ ಬ್ರಹ್ಮಚರ್ಯವನ್ನು ಕೆಡಿಸಿ ಆ ಮೂಲಕವಾಗಿ ಉಗ್ರವಾದಂತಹ ಹೋರಾಟವನ್ನು ಮಾಡಿ ಅವರ ಶಿರವನ್ನೇ ಚೆನ್ನಾಡಿ ಮಣ್ಣಲ್ಲಿ ಮಣ್ಣಾಗಿಸಿದ್ದಾಳೆ. ಕೋಟಿ ಸಂಖ್ಯೆ ದೈತ್ಯರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಪ್ರಭು, ಯಮ ಕಾಲದ ನಿರೀಕ್ಷೆಯಲ್ಲಿದ್ದಾನೆ. ಈ ನಿಟ್ಟಿನಲ್ಲಿ ಮುಂದುವರಿದೆವು ಎಂದಾದರೆ ನಾಳಿನ ದಿವಸ ಯಮನಾಲಯದಲ್ಲಿ ಮನೆ ಮಾಡಬೇಕಾದಿತ್ತೋ ಇವನು. ಅಯ್ಯೋ, ನಿನ್ನ ಮಾತನ್ನು ಕೇಳುವಾಗ ಆಶ್ಚರ್ಯವೇ ಆಗುತ್ತಾ ಉಂಟು. ಆದರೆ ನಿನ್ನಲ್ಲಿ ಒಂದು ಕೊನೆಯದಾಗಿ ಹೇಳುವಂತ ಮಾತು ಇದೆ. ಏನು? ನಿನ್ನ ಮುಂದಿನ ಒಂದು ಅಭಿಪ್ರಾಯ ಬೇಕು, ಅದನ್ನೇ ಹೇಳ ಮೊದಲು. ನೀನು ಕ್ರಮಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಅದನ್ನು ಬಿಡು ಮನದ ಮೂರ್ಖತೆಯ, ಬಿಡು 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 ಮನದ ಮೂರ್ಖತೆಯ, ತ್ರೈ ಜಗದೊಳಗಿ ಕರಣಕ್ಕೆ ಭಕ್ತಿಯಿಂದಲೇ ಪೊಡ ಮಾಡುತ್ತಾ, ತ್ರೈ ಜಗದೊಳಗಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡ ಮಾಡುತ್ತಾ, ಪಡೆದವಳ ಕಾರುಣ್ಯದಲ್ಲಿ ಜಡಜ ಪೀಠದ ವರದ ತೆರದಲ್ಲಿ, ವರದ ತೆರದಲ್ಲಿ ಪಡೆದು ಸುಖವನು ಬಾಳು, ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳು. ಬಿಡೋ ಬಿಡೋ ಬಿಡು ಮನದ ಮೂರ್ಖತೆಯ ಪ್ರಭೋ, ನಾವೆಲ್ಲ ಬಿಂದುಗಳು ಅವಳ ಭೈರವಿ, ನಾವೆಲ್ಲ ಬಿಂದುಗಳು ಭೈರವಿ ಪ್ರಭೋ, ಬಿಡು ಮನದ ಮೂರ್ಖತೆಯ. ಬಿಡು ಮನದ ಮೂರ್ಖತೆಯ. ಮೂರ್ಖವಾದವನ್ನು ಹಿಡಿದು ಕವಿಸುವುದರಿಂದ ಜೀವನದಲ್ಲಿ ಯಾವತ್ತೂ ಯಾವನು ಏಳಿಗೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಭ್ರಮೆಗೆ ಒಳಗಾದೆಯ ಕುಳಿತು ಕೆಡುಕನ್ನು ಯೋಚಿಸುವಂತಹ ಮತಿಯನ್ನೇ ಬುದ್ಧಿವಂತನೋರ್ವ ಕಳೆದುಕೊಳ್ಳುತ್ತಾನಂತೆ. ತಿಳಿಯದೇ ಇದ್ದವನಿನಲ್ಲ, ಯಾವುದೇ ಒಂದು ಕಾರ್ಯವನ್ನು ತಿಳಿದು ವ್ಯವಹರಿಸಬಲ್ಲಂತಹ ಮತಿವಂತ ಧೀಮಂತ ಶ್ರೀಮಂತ ನೀನು. ಸರಿ, ಆದರೆ ಈ ಸಂದರ್ಭದಲ್ಲಿ ಭ್ರಮಾಲೋಕದಲ್ಲಿ ವಿಹರಿಸುತ್ತಾ ಇದ್ದೆ. ತಿಳಿಯದವರ ಹಾಗೆ ಯಾಕೆ ವರ್ತಿಸುತ್ತಾ ಇದ್ದೀವೊಂದು ಅರ್ಥವಾಗುವುದಿಲ್ಲ. ನಿನ್ನ ಸಾಧನೆ ಶ್ಲಾಘನೀಯವಾದುದು. ಜಡದ ಪೀಠನನ್ನೇ ತಪಸ್ಸಿನ ಮೂಲಕ ಬೆಚ್ಚಿಸಿ ಯೋಗ್ಯವಾದಂತಹ ವರಬಲವನ್ನು ಹೊಂದಿದವನು ನೀನು. ಸರಿ, ಆಯುಷ್ಯ ಇರುವ ತನಕ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ ಎನ್ನುವ ಹಾಗೆ ನನ್ನ ಅಭಿಪ್ರಾಯ. ಪ್ರಭು, ಅವಳು ಮಹಾದೇವಿ ಇದ್ದಾಳೆ, ಅವಳ ಮುಂದೆ ನಾವು ಕೇವಲ ಬಿಂದುಗಳು ಮಾತ್ರ. ಅವಳು ಹಾಗಲ್ಲ, ಮತ್ತೆ ಹಿಂದುವಿನ ಹಾಗೆ ಭೈರವಿಯ ಹಾಗೆ ಮೆರೆಯುತ್ತಾ ಇದ್ದಾಳೆ. ಅವಳನ್ನು ಕರೆತರುವುದಕ್ಕಾಗಿ ಅದೆಷ್ಟೋ ಮಂದಿಗಳು ಕದಂಬ ಕಾಂತಾರಕ್ಕೆ ತೆರಳಿದ್ದಾರೆ. ಮರಳಿ ಶೋಣಿತಾಪುರದ ಅರಮನೆಯನ್ನು ಸೇರಿದವ
ಅಮಾತ್ಯನಾದಂತಹ ಸುಗ್ರೀವ ಮಾತ್ರ. ಹಾ. ಅವಳ ವಿಚಾರವನ್ನು ನಿನ್ನಲ್ಲಿ ಹೇಳುವುದಕ್ಕೆ ಬೇಕಾಗಿ ಹಾ. ಚಂಡಿನೋಪಾದಿಯಲ್ಲಿ ಶೋಣಿತದ ಅಂಗಣಕ್ಕೆ ಸುಗ್ರೀವನನ್ನು ಎಸೆದಿದ್ದಾಳೆ ಎಂದಾದ ಮೇಲೆ ಹಾ. ಅವಳ ವಿಕ್ರಮ ಏನು ಅನ್ನೋದನ್ನು ತಿಳಿಯಲೇಬೇಕು. ಹಾ. ಹಾಗಾಗಿ ಹಾ. ಅವಳ ಮುಂದೆ ಹೋರಾಟವನ್ನು ಮಾಡಿದೆವು ಎಂದಾದರೆ ಹಾ. ಪರಿಣಾಮದಲ್ಲಿ ಫಲವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹಾ. ಇರುವಂತಹ ದಾರಿ ಒಂದೇ, ಯಾವುದದು? ಸಮಸ್ತ ದೈತ್ಯರ ಉದ್ಧಾರಕ್ಕೆ ಬೇಕಾಗಿ ಹಾ. ಆಕೆಯ ಆಹಾ. ನಾನು ಇನ್ನೊಂದು ಬಾರಿ ತುಟಿ ಬಿಚ್ಚಿದ್ರೆ ಜಾಗ್ರತೆ. ರಕ್ತವೇಯ ಶುಂಭನನ್ನು ನೀನು ಹೇಳುತ್ತ ತಿಳಿದುಕೊಂಡೆ. 3 ಲೋಕಾಧೀಶ ಹಾ, ತ್ರಿಜಗವನ್ನ ಗಾಢ ಗುಟ್ಟಿಸಿದ ಧೀಮಂತ ಈ ಶುಂಭ. ಈ ಶುಂಭನನ್ನು ಹೇಳು ಹುಂಬನನ್ನು ತಿಳಿದುಕೊಂಡೆಯ. ಆದರೆ ಒಂದು ಮಾತನ್ನೇ ಆಡ್ತಾ ಇದ್ದೇನೆ. ತನುಕುಮಾರಕ ಶುಂಭದಾನವ ಅನುಜನಾದ ನಿಶುಂಭ ಸಹಿತ. ಹೊಗಳಬೇಕಾದ್ರೆ ಸಾಕು ಸಾಕು. ಆಗ ಜನ ಇದ್ರು, ಈಗ ಯಾರಿಲ್ಲ. ರಕ್ತವೀಯ, ಈ ಶುಂಭನನ್ನು ನೀನು ಹೊಗಳಿ ಮೇಲೆತ್ತುವುದು ಬೇಡ. ಅಲ್ಲ, ನಿನ್ನನ್ನು ಹೊಗಳಿದ್ದಲ್ಲ, ಹೊಗವೇ ಹೊಗಳುತ್ತಾ ಉಂಟು ಅಂತ. ಆಯ್ತು. ಆದ್ರೂ ಕೂಡ ನಿನ್ನ ಈ ಮಾತನ್ನು ಕೇಳುವಾಗ ಇದು ಬದುಕಬೇಕು ಮಗ, ಬದುಕುವ ಹಾಗೆ ಬದುಕಬೇಕು ಮತ್ತಂತ ಹೇಳ್ಬೇಕು. ಮತ್ತೆ ಹೇಳು ರಕ್ತಬೀಜ, ನಿನಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಕೊನೆಯ ಮಾತು. ಹೌದು, ನಮ್ಮವರೆಲ್ಲರೂ ಹೋಗಿದ್ದಾರೆ, ಮರಳಿ ಬಂದವರು ಯಾರು ಇಲ್ಲ. ಸುಗ್ರೀವ ಬಂದಿದ್ದಾನೆ. ಸುಗ್ರೀವ ಇಲ್ಲಿ ಇದ್ದಾನೋ? ಇಲ್ಲ. ಹೊರದಪ್ಪಿದ್ದೇನೆ. ಭಜನೆ. ಹೌದು, ಭಜನೆ ನಿನಗೆ ಬಂದಿತ್ತು. ಹೋಗುವುದಾದ್ರೆ ಹೋಗುವವರನ್ನು ಕರೆತ, ಆಗುವುದಿಲ್ಲ ಅಂದ್ರೆ ರಣ ಆಯ್ತು. ಹೇಳಬೇಡ, ರಕ್ತ ಬೀಜದ ಮೇಲೆ ಆಣೆ ಇದೆ. ಒಂದು ಕಾಲದಲ್ಲಿ ನಿನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದವ ನಾನು. ಆವಾಗ ಶಂಕೆ ಉಳಿಲ್ಲ. ಇವಾಗ ರಕ್ತ ಬೀಜ, ಆವಾಗ ಭುಜಕ್ಕೆ ಭುಜ ಕೊಟ್ಟು ಹೋರಾಡಿದಂತ ಶಕ್ತಿವಂತ ನೀನು. ಆದ್ರೆ ಇವತ್ತು ನಿನ್ನ ಎದುರಿಗೆ ಹೋಯ್ತಾ ಒಂದಿನ ರಕ್ತ ಬೀಜನೇ ಎಂದು ಮಾತಾಡ್ತಾ ಇರು. ನಮ್ಮವರನ್ನು ಉಳಿಸುವ ಎನ್ನುತ್ತಾ ಎತ್ತದಿದ್ದ ನಿನ್ನಲ್ಲಿ ಸಂಭಾಷಣೆಗೆ ತೊಡಗಿದ್ರೆ ನನ್ನ ಮಾತನ್ನು ಅಪಾತ್ರದಲ್ಲಿ ಸ್ವೀಕಾರ ಮಾಡಿದೆಯಾ? ಸಾಕು ಪ್ರಭು, ಹೋಗುವ ಕದಮ್ಮವನಕ್ಕೆ ಮಾಡುವ ಯತ್ನ ಫಲವತ್ತರ ದಿವ್ಯ ಕೊಡುವಪ್ಪಣ. ಜಯ ಹರಿದಿನ ಬಂದವ ಮೆರೆಯುತ್ತಿರುವ ಕದಂಬವನದಲ್ಲಿ ಕಂಡು ದೇವಿಯರು ಗರ್ವದಿ ಕುಳಿತ ಶಿವೆಯನು, ಗರ್ವದಿ ಕುಳಿತ ಶಿವೆಯನು ನೋಡಿದನು ಕಲಿರತ್ತ ಬೀಗನು.
ಆಡಿದನು ತನ್ನೊಳಗೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ ಇವಳನು ತಿಳಿಯದಿನಿತಾಯ್ತೆ ಮಾಡಲೇ ನಿನ್ನ ಕಟ ಶುಂಭನ ಕೂಡೆ ಆಕೆಯ ಒರೆದು ಬಂದಿಗೆ ಮಾಡಲೇ ನಿನ್ನ ಕಟ ಶುಂಭನ ಕೂಡೆ ಆಕೆಯ ಒರೆದು ಬಂದಿಗೆ ಕೇಳು ಇವಳಿಂದ ಕೇಳು ಇವಳಿಂದ ಆದರೂ ನುಡಿಸಿದದೆ 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 ನೀನು ನೋಡಿದರು ಅಲಿರಂಗ ಬೀಜರು ಗಾಢಗರು ಮದಿ ಕುಳಿತ ಶಿವೆಯನು ನೋಡಿದನು ಆಡಿದರು ಆಡಿದರು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ ಜಯ 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 ಆಶ್ಚರ್ಯವಾಗಿ ಹೋಯಿತಲ್ಲ. ಅರೆಗಳಿಗೆ ಈ ಲೋಕವನ್ನೇ ಮರೆತು ಬಿಟ್ಟೆ ನಾನು. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಅನ್ನೋದನ್ನು ಕೇಳಿದ್ದೇನೆ ನಾನು. ಅಂತಹ ಒಂದು ಸಮಾಧಾನ ಈ ಕ್ಷೇತ್ರದಲ್ಲಿ ಆಗಿ ಹೋಯಿತಲ್ಲ. ನಾನೆಂದೇಳು ಎಂತಹ ನಾಸ್ತಿಕರು ಈ ಪ್ರದೇಶಕ್ಕೆ ಬರಲಿ, ಮನಸ್ಸಿನಲ್ಲಿ ಭಯ ಭಕ್ತಿ ಅನ್ನೋದು ಹುಟ್ಟಲೇಬೇಕು. ಅಂಬರದಿಂದಲೇ ದರಿಗಳಿದಂತ ಬಂಗಾರದ ಉಯ್ಯಾಲೆ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಕುಣಿಸುತ್ತಾ ಇದ್ದಾಳೆ. ಗೊಂಡಾರಣ್ಯದಲ್ಲಿ ಬಂಗಾರದ ಉಯ್ಯಾಲೆ ತ್ರಿಶೂಲವನ್ನು ಕೊಟ್ಟವರು ಯಾರಪ್ಪ? ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲೋ. ಲೋಕದ ಮಂದಿಗಳಿಗೆ ಇವಳನ್ನು ಗ್ರಹಿಸತಕ್ಕವಳು ಅನ್ನೋದು ಸ್ಪಷ್ಟವಾಗಿದೆ. ಪಾದದಲ್ಲಿ ಪಾತಾಳ, ಕಥೆಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ. ಜಗದ ತಾಯಿ ಅನ್ನುವುದಕ್ಕೆ ಸಂದೇಹ ಬೇಕೆ? ಗಾಢ ಗರ್ವದಿ ಕುಳಿತಿದ್ದಾಳೆ. ಯಾರಲ್ಲಿ ಗರ್ವ ತೋರಿಸಬೇಕು? ಮತ್ತೋನ್ಮತ್ತರಾದಂಥ ರಾಕ್ಷಸರಾದಂಥ ನಾವುಗಳು ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕವಾಗಿ ಲೋಕಭಾರದಲ್ಲಿ ಆಗಬಾರದಂತಹ ಅನ್ಯಾಯವನ್ನೆಲ್ಲ ಮಾಡ್ತಾ ಇದ್ದೇವೆ. ನಮ್ಮಿಂದಾಗಿ ಅದೆಷ್ಟೋ ಸಜ್ಜನರು ಕಷ್ಟವನ್ನು ವಹಿಸುತ್ತಾ ಇದ್ದಾರೆ. ಅವರ ಕಣ್ಣೀರಿಗೆ ಪಾತ್ರರಾದವರು ರಾಕ್ಷಸರಾದಂಥ ನಾವುಗಳು. ಕಂಡ 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 ಕಡೆಯಲ್ಲಿ ಯಜ್ಞವನ್ನು ನಿಲ್ಲಿಸಿದ್ದೇವೆ, ಬ್ರಾಹ್ಮಣರನ್ನು ಹಿಂಸಿಸಿದ್ದೇವೆ. ಹಾಗಿದ್ರೆ ಲೋಕಧರ್ಮವನ್ನು ಮೀರಿ ವ್ಯವಹರಿಸುತ್ತಾ ನಾವಿದ್ದೇವೆ. ಅದನ್ನು ಮತ್ತೊಮ್ಮೆ ಉಳಿಸುವುದಕ್ಕೆ ಬೇಕಾಗಿ ಇಂದಿನ ದಿವಸ ಆ ಮಹಾತಾಯಿ ದೇವತೆಗಳಿಗೆ ಕೊಟ್ಟಂತಹ ಅಭಯದ ಪ್ರಕಾರವಾಗಿ ಕದಂಬ ಕಾಂತಾರದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಇವಳಲ್ಲಿ ನಮ್ಮ ಹೋರಾಟವೇ ಸಾಧ್ಯವೇ ಇಲ್ಲ. ಲೋಕದಲ್ಲಿ ಒಂದು ಹುಲ್ಲು ಕಟ್ಟಿ ಅಲುಗಾಡಬೇಕಿದ್ರೆ ಮಹಾತಾಯಿಯಾದಂತಹ ಪರಾಶಕ್ತಿಯಾದಂತಹ ಇವಳು ಮನ ಮಾಡಬೇಕಂತೆ. ಅಂಥದ್ದರಲ್ಲಿ ನಮ್ಮ ರಸ್ತೆಯಲ್ಲಿರುವಂತಹ ತ್ರಾಣವನ್ನು ಸರಿಯಾಗಿ ವಿನಿಯೋಗಿಸಿ ಇವಳಲ್ಲಿ ಹೋರಾಟವನ್ನು ಮಾಡಿದೆವು ಎಂದಾದರೆ ಯಾವತ್ತೂ ಜಯವನ್ನು ಗಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಶುಂಭನ ಕುರಿತಾಗಿ ಯೋಚನೆ ಮಾಡಿದಾಗ ಕರುಣಿಗೆ ಕತ್ತಿಟ್ಟಂತ ಅನುಭವ ಆಗುತ್ತಾ ಉಂಟು. ಹಿಂದಿನ ಘಟನೆಯನ್ನು ಸಿಂಹಾವಲೋಕನ ಮಾಡೋಣ. ಕಂಡಡೆಯಲ್ಲಿ ಬಂಡರೋಪಾದಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದವರು ನಮ್ಮವರು. ಈಗ ಹಾಗಲ್ಲ. ಪೃಥ್ವಿಮೂರರಲ್ಲಿ
ನಮಗೊಂದು ಒಳ್ಳೆಯ ಸ್ಥಾನ ಮಾನ ಲಭಿಸಿದೆ. ನಿರಾಯಾಸವಾಗಿರುವಂತಹ ವೇಳೆಯಲ್ಲಿ ಯಾರು ಔದಾರ್ಯದಿಂದ ತಂದುಕೊಟ್ಟಂತಹ ಕೊಡುಗೆ ಇದಲ್ಲ. ನಮ್ಮ ಸಾಧನೆಯ ಪ್ರತೀಕವಾಗಿ ಇಂದಿನ ಸುಖ ಪಡೆಯುವಲ್ಲಿ ಹಿಂದೆದೆಷ್ಟೋ ಕಷ್ಟವನ್ನು ನಷ್ಟವನ್ನು ನಮ್ಮೊಡೆಗೆ ಅನುಭವಿಸಿದ್ದಾರೆ. ಆದರೆ ಒಂದುಂಟು, ನಾನು ಜೀವಂತ ಇರುತ್ತೋ ನನ್ನ ಒಡೆಯನ ಅಳಿವನ್ನು ಕಾಣಲಾರೆ. ಇವಳು ಬರುವುದಿದ್ದರೆ ಸುಗ್ರೀವನ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಬರಬೇಕಿತ್ತು. ಯುದ್ಧವನ್ನೇ ಅಪೇಕ್ಷಿಸುತ್ತಾ ಇದ್ದಾಳೆ ಎಂದಾದ ಮಾತ್ರಕ್ಕೆ ಇವಳು ಬಯಸಿದ್ದು ಯುದ್ಧವನ್ನು. ಇವಳ ಉದ್ದೇಶ ಏನು ಅನ್ನೋದನ್ನು ಸ್ಪಷ್ಟವಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಸರ್ವ ರಕ್ಕಸರನ್ನು ಕೊಲ್ಲುವಂತ ಯತ್ನ ಇವಳದು. ಹಾಗಿದ್ದರೆ ಅದನ್ನು ಮೀರಿ ನಿಲ್ಲುವುದಕ್ಕೆ ರಾಕ್ಷಸರಾದಂತ ನಮಗೆ ಎಲ್ಲಿ ಬರಬೇಕು ಬಲ? ಬ್ರಹ್ಮದೇವ ಒಂದು ಕಾಲದಲ್ಲಿ ಕೊಟ್ಟಿದ್ದಾನೆ ಬೇಕಾದಷ್ಟು. ಆದರೆ ಬ್ರಹ್ಮನನ್ನು ಹೆತ್ತಂತ ಮಹಾಮಾತೆ ಇವಳು ಅನ್ನೋದು ಸ್ಪಷ್ಟವಾಗಲಿಲ್ಲ, ಅದು ನಮಗೆ ಗೊತ್ತಾಗಲಿಲ್ಲ. ಆದ್ದರಿಂದಲೇ ತಿಳಿಯದವನ ಹಾಗೆ ಶುಂಭ ವರ್ತಿಸುತ್ತಾ ಇದ್ದಾನೆ. ಏನೇ ಆಗಲಿ ಅವನ ಉತ್ಪನ್ನವನ್ನು ಉಂಡು ಬದುಕಿದಂತಹ ದೇಹ ರಕ್ತ ಬೀಜನತ್ತು. ನನ್ನ ಒಡೆಯನಿಗೆ ಬೇಕಾಗಿ ನಾನು ದುಡಿಯಲೇಬೇಕು. ಒಡೆಯನಿಗೆ ಬೇಕಾಗಿ ಒಡೆಯನ ಆಶೋತ್ತರಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿ ಇವಳನ್ನು ಕರೆದುಕೊಂಡು ಹೋಗಲೇಬೇಕು. ಯುದ್ಧವಲ್ಲ, ಬದಲಾಗಿ ಅದಿಗೆರಗಿ ಕ್ಷಮಾಯಾಚನೆಯನ್ನು ಮಾಡ್ತೇನೆ. ಶಂಕರಿ ಭವತ್ರಿ ನೀರೇ ನೆಲಗೆ ಏನಾಂಗಲಿ ಭವತ್ರಿ ಏನಾಂಗಲಿ ಭವತ್ರಿ ನೀರೇ ನೆಲಗೆ ಮೋಹನ ಕಲ್ಯಾಣಿಯ ತ್ರಿಪುರ ಸುಂದರಿ ಕದಂಬ ಮನವಾಸಿನಿ ಪಾವನವಾದಂತಹ ಪದದ್ವಯಗಳಿಗೆ ನಿನ್ನ ಭಕ್ತರಾದಂತಹ ರಕ್ತಬಿಗೆನ ಸಾಷ್ಟಾಂಗ ಪ್ರಣಾಮಗಳು. ಎದ್ದೇಳು ಅಮ್ಮ, ಏನಾಕರಿಬ ವಕ್ರೆಯಾಗಿ ಆರಾಧಿಸುತ್ತಾ ಇದ್ದೀಯಂತ ವರ್ತಮಾನ ನಮ್ಮಡಿಯ ತಿಳಿದ ಕೂಡಲೇ ನೀನನ್ನು ಮದುವೆ ಆಗುವಂತಹ ಇಚ್ಛೆ ಉಳ್ಳವನಾಗಿ ಅನೇಕ ಮಂದಿಗಳನ್ನು ಕಳುಹಿಸಿಕೊಟ್ಟ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂತಹ ಉತ್ತರ ಕೊಟ್ಟೆಯಂತೆ. ಯಾಕಮ್ಮ ಹೇಳು, ಏರಿ ಯೌವನ ನಿನ್ನದ್ದು. ಈ ಸಮಯದಲ್ಲಿ ನಿನಗೊಬ್ಬ ಸರಿಯಾದಂತ ಕಂಡು ದೊರಕಲೇಬೇಕು. ಇನ್ನು ಹುಡುಕಾಡುವ ಪ್ರಶ್ನೆ ಇಲ್ಲಮ್ಮ. ವರ್ತಮಾನ ಕಾಲದಲ್ಲಿ ಧನುಜರಿಗೆಲ್ಲ ಆಧಾರ ಸ್ತಂಭನಾಗಿ ಪೃಥ್ವಿಮೂರಕ್ಕೆ ಒಡೆಯನಾಗಿ ಮೆರೆಯುವ ನಮ್ಮೊಡೆಯ ಶುಂಭಾಸುರ ಪ್ರತ್ಯಕ್ಷ ಶಂಭುವಿನ ಹಾಗೆ ಮೆರೆಯುತ್ತಾ ಇದ್ದಾನಮ್ಮ. ಲೋಕದಲ್ಲಿ ಗಂಡು ಯಾರು ಅಂತ ಕೇಳಿದರೆ ತೋರಿಸುವುದು ಅವನನ್ನು. ಹೆಣ್ಣಂದ್ರೆ ನೀನಮ್ಮ. ನೀನು ಒಂದು ಕಡೆಯಲ್ಲಿರುವುದು, ನಮ್ಮ ಒಡೆಯ ಒಂದು ಕಡೆಯಲ್ಲಿರುವುದು ಯುಕ್ತವಲ್ಲ. ನೀವು ಇರುವರು ಜೊತೆಯಾಗಿ ನಮ್ಮನ್ನು ಹರಸಿದಿರಿ ಎಂದಾದ್ರೆ ನಾವು ಅತಿ ಬೇಗನೆ ಉತ್ಕರ್ಷಿಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಬಾರಿಸುವಂತಹ ಮರಣ ಮೃದಕವನ್ನು ಬದಿಗಿರಿಸಮ್ಮ. ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸು. ಈ ಸಮಯದಲ್ಲಿ ಇದು ಬಂಗಾರದ ರಥ ಸಿದ್ಧವಾಗಿದೆ. ಏರ್ಬೇಕು, ಬರಬೇಕು ತಾಯಿ. ರಕ್ತ ಬೀಜ ಅಮ್ಮ, ಭಕ್ತಿಯ ಮಹಾಪುರವೇ ಹರಿಯುತ್ತಿದೆ. ನನಗೆ ಭಕ್ತಿ ಮಾಡಬೇಕು ಅಂತ ಉಂಟು.
ನಿನ್ನನ್ನು ಹುಂಬನೆನ್ನಲೇ ಪ್ರಾಜ್ಞನೆನ್ನಲೇ. ನಿನ್ನ ಭಕ್ತರು ಹುಂಬರಾಗುವುದಕ್ಕುಂಟೆ. ಮಲ್ಲಿಗೆಯ ಬಳ್ಳಿ ಮಾಮರವನ್ನು ಹಬ್ಬಬೇಕೇ ಹೊರತು hunಗಾರಿನ ಮರವನ್ನಲ್ಲವಲ್ಲ. ಸುಮ್ಮನೆಂದರೆ ಗಂಧದ ಮರ, ಗಂಧದ ಮರ. ಶ್ರೀಗಂಧವನ್ನು ನೀರಿನಲ್ಲಿ ಹಾಕಿದ್ರೆ ನಾರುವುದು ಸ್ವಾಭಾವಿಕ ತಾನೆ. ನೀರಿನಿಂದ ಗಂಧದ ಕೊರಳನ್ನು ಮೇಲಕ್ಕೆ ಎತ್ತಬೇಕು. ಕಲ್ಲಿಗೆ ಸ್ವಲ್ಪ ಸರಿಯಾಗಿತ್ತೆ, ಆಗ ಹೊರಡ್ತದೆ ಘಮಘಮಾತ್ತ ಪರಿಮಳ. ಸಾವಿರುವ ಶುಂಭನಿಗಿಷ್ಟು ಅಹಂಕಾರವಿರಬೇಕಾದರೆ ಸಾವಿರದ ಒಂದು ನಾನು ನಾ ಹೇಗೆ ವಿಜೃಂಭಿಸಬೇಡ ಹೇಳು. ನಮ್ಮ ಬಳಿ ಅಪೇಕ್ಷಿಸಿದ್ದದಕ್ಕೆ ತಾಯೇ ಏನು? ಸಾವಿಲ್ಲದಂತ ಮಹಾಶಕ್ತಿ ಬರಬೇಕು ಎನ್ನುವ ಹಾಗೆ. ಎಷ್ಟಾದ್ರೂ ಅವನೊಬ್ಬ ದುಷ್ಟನಲ್ಲವೇನು? ಅಮ್ಮ, ನೀನು ಶೋಣಿತಾಪುರದ ಅರಮನೆಯನ್ನು ಸೇರಿ ಶೋಣಿತದ ಚಾವಡಿಗೆ ಎಡದ ಕಾಲನ್ನು ಇಟ್ಟೇ ಎಂದಾದ್ರೆ ದುಷ್ಟರಾದಂತ ರಾಕ್ಷಸರು ಒಳ್ಳೆಯವರಾಗುವುದಕ್ಕೆ ಸಾಧ್ಯವಿಲ್ವೇ? ರಕ್ತಬೀಜ, ಅಮ್ಮ, ನಿನ್ನೊಡೆಯನಿಗೆ ನನ್ನನ್ನು ಮದುವೆಯಾಗುವಂತಹ ಮನವಿರುವುದೇ ಹೌದಾಗಿದ್ದಲ್ಲಿ ಚಂಡಮುಂಡರಿಂದ ವಿಚಾರವನ್ನು ತಿಳಿದ ಕೂಡಲೇ ಅವ ಬರಬೇಕಿತ್ತು. ನಿಜ. ಬದಲಾಗಿ ಕೇವಲ ಸ್ತ್ರೀ ಭ್ರಾಂತನಾಗಿ ಕಳರನ್ನೆಲ್ಲ ಕಾರಣಗಟ್ಟಿದ. ನನ್ನ ಕೈದಲ್ಲ ಅರಮನೆಯಲ್ಲಿ ಕುಳಿತಂತ ಆತನ ಬರ್ರಾಣ ಹೇಳಿ ಅವನನ್ನು ಹೋಗಲು ನಿನ್ನ ಮಾತೃಕೆಯರು ಸರಾಗಲಿ ಹೋರಾಡೋದಕ್ಕೆ ಬೇಕಾಗಿ ನನ್ನ ತನವ
ನಾಯಕದ ದೈವಯಾನೆ ಎನ್ನ ಕಲೆಕಾರನಿ ಕೊರತೆಯನ್ನಂಚಿನ ಭಕ್ತರು ಮಾತೇನಿ ಭೂಮಿನ ಬಿದ್ದಲ್ ಸ್ವಲ್ಪ ಭಯಭಕ್ತ ಸೇವನೆ ತಂದ ಒಂದು ಇರತ್ತೆ ಇಂಥ ಸೇವನೆ ತಂದ ಏನಾರು ಈಶ್ವರನ ಉಪಕಾರ ಇಲ್ಲದ ಭಾರಿ ಸಂತೋಷ ಆದ್ರೆ ಭಕ್ತರ ಭಾರಿ ಬರಲಾದ್ರೆ ನಿಖಿಲ ತಂದೆ ನಂಜಿನ ಭಕ್ತಿ ಸೇವನತ್ತ ಭಗವಂತರು ಸ್ವೀಕಾರ ಮಾಡ್ತಂದೇರೆ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿ ಆದ್ರೆ ಭಕ್ತರೇ ಮಿತ್ರಗಳ ಇಂಜಿನ ನೀಡಿದ್ರೆ ಹೆಚ್ಚಿನ ಸೇವನೆ ಸಂದರ್ಭ ಸಂಕಲ್ಪ ಮಾಡ್ತಲ್ಲೇ ಒಂದಿತ್ತಲ್ಪ ಮತ್ತೊಂದು ಭತ್ತಿತ್ತಲ್ಪ ಮತ್ತೊಂದು ಸಂಸ್ಥಾವೆ ಮಾತ್ರ ಭೂಮಿನಂತೆ ಮೂಲೆ ಸಲೆ ಅಲ ಫಲ ಸರ್ವ ಭಾಗ್ಯದಿಂದ ಮುತಗಳಾದ ಕೊರುವೆ ಅಥವಾ ನಿಗಳ ಮಲ್ಪನ ಜನ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಹೂವೇ ನಮ್ಮದ ಕಷ್ಟ ನಷ್ಟ ತೊಂದರೆ ತಾಪತ್ರಯವರ ಲೆಕ್ಕ ಎನಿಕತ್ತು ಎಲ್ಲಗತ್ತು ಶತಕಾಲ ಸಾವಿರ ವರ್ಷ ಮುಟ್ಟ ನಿಗಲೆ ಸುತ್ತ ಕರ್ಪದ ಬೇಲಿಯಾದ ಉಂಟುವೆ ನಮ್ಮೊಳ್ಳೆ ಭಾರಿ ಸಂತೋಷ ಭಾರಿ ಬರಲು ಎಲ್ಲೆ ಪ್ರಾಯಡು ಎತ್ತರ ಜಾಗಡಿಗುವುದು ಮಲ್ಲ ಪುದರು ಕೇಳಿದೆ ಹೊರಳು ಮೇರೆ ಒಂದಲ್ಲರಿ ಭಾಗವತರೆ ಅವು ಕಡಿಕಸಜಿ ಈರ ಸಾಧನದ ಫಲ ಅಪ್ಪನ ಪೂರ್ಣಾನುಗ್ರಹ ಒಂದಪ್ಪನ ಮತ್ತೆ ಜೋಕ್ಲೆ ಮತ್ತೆ ಬುದ್ಧಿಗೆ ಭಾಗವತರೆ ಅಂತಿನ ಪತ್ತಪ್ಪ ಜೋಕ್ಲೆ ಮಲ್ಲ ಕೂಟಡಿ ತಂದು ಹಿರಿಯ ಕೆಡ ಪುಡಿಸಿದ ಅನುಭವವನ್ನು ಪಡೆಯುವುದು ಹಿರಿಯಗಳು ತತ್ವ ಪಂಚತ್ತಿಂಚಂದು ಪಂಡು ಕೊರಂದು ಪ್ರತಿಯೊಬ್ಬರ ರಂಗೋಡು ಬೆರೆಪಿಲೆಕ ಮಾಡ್ತಾರೆ ಅಪ್ಪನ ಮಹಿಮೆ ಪತ್ತು ಊರು ಭರಪಿಲೆಕ ಮಾಡ್ತಾರೆ ಭಾಗವತರೆ ಮಿತ್ತಿಗಳ ಇಂಜನೆ ಭಕ್ತಿ ಅಪ್ಪನ ದೇವರ ಮಂದೊಂದು ತರನಾಡ ಕೀರ್ತಿನ ನಾಲು ಊರು ಸೂತಲೆಗ ಬೆಳಗ್ಗೆ ತಂದೆ ಈ ನಾಲಗೆ ತಕ್ಕೊಂಡಿದ್ದೆ ಸರಸ್ವತಿ ದೇವಿ ನೆಲೆ ಓ ಮೊದಲಿಗಾರ್ರೆ ಭಾರಿ ಸಂತೋಷ ಭಾರಿ ಬರಲು ಪಗಲಿಗೆ ಸಂಚಾರಿ ಸೇವೆ ಮಾಡ್ತದೆ ಕೈ ನಿಲಿಕ್ಕೆ ಸಂಪಾದನೆ ಮಲ್ಪುವಾರು ಅಂದ್ರೆ ಈ ಕಾಡು ಮಾತೆಗಳ ಏರ್ದು ಒಲ್ಲ ಎತ್ತುಜಿಂದ ಮಾಡಿದ್ರೆ ಒಂದು ಮನೆ ಅಪ್ಪನ ಸೇವೆಲ್ಲ ಮಲ್ತಾರೆ ಮಾಡಿದ ಮಧ್ಯರಾತ್ರಿದ ಹೊರತು ದಿಕ್ಕುಟ್ಟು ಎಂಚ ಮೂರು ಬರಬಂದ್ರೆ ಗೊತ್ತಾಗುದಿ ಆರು ಬತ್ತದ ರಂಗ ತಗೊಂಡು ಹೋಗುದು ಆತದ್ದು ನಾವು ಕೆನ್ನೆ ಪುಗೆಲು ಪಾಡುವುದು ಹುಲ್ಯ ಮುಟ್ಟೆ ಕುತ್ತ ಮುಂತಂದು ಮೆಡ್ಕಂದು ಮಾಡ್ತಾ ಬರುತ್ತೆ ಎಂಚ ಸಾಧ್ಯ ಹಾಕೊಂಡು ಬೇರೆ ದಾಖತವು ಇಡಮುಗಿರಿಯನ್ನು ಗುತ್ತಗುಲಂದು ಇರ ಮೈ ಕೈ ನಿಲಿಕೆ ಸಡ್ತಿದ್ದ ಪುಣ್ಯ ಮುಟ್ಟ ಪಾತ್ರ ಬೆಲೆಕ ಕಾರಣಿಕ ತೋಜಾಯ ರಂಗು ಬತ್ರೆ ಎಲ್ಲೇ ಮಲ್ಲ ತಿರ್ತು ಮಿತ್ತ ಮನ್ಪಿ ಭೇದ ಭಾವ ತುಜಬವನೆ ಪ್ರತಿ ಊರಿನ ಕಾರ ತೂರೆ ಬಾರ್ಸ ಬರುವುದರಗಾರ್ರೆ ಕೊರ್ನುಡು ತಾಳೋಡೆ ನಲ್ತಿರ್ದಂಡ ತಾಳೋಣೆ ಬಾರ್ಸಾಯರು ತಾಳ ತಟ್ಟದ ಒಟ್ಟರೆ ತಾರಪುರ ಮತ್ತು ಮಣ್ಣೋತನ ಬಾರ್ಸಾಯರು ಒಂದು ಕೊರ್ಲದ ಸೇವೆ ಮಿತ್ರಗಳ ಇಂಚನೆ ಭಕ್ತಿರಪ್ಪನ ಸೇವನೆ ಮತ್ತೊಂದು ಭಕ್ತರಿಂದ ಆಂಡ ಮೊದಲಿಗಾರ್ರೆ ಈ ನಮ್ಮೊಳ್ಳೆ ತುಕ್ಕೊಟ್ಟು ಕೊಡ್ತಾತ್ ಸೇವೆ ಮಾಡ್ತದೆ ಅಪ್ಪ ಮಲ್ಲ ಪುದಾರ ಮಾಡ್ತೊಂದು ಇತ್ತೆ ಈಡೆಗೆ ಎತ್ತದಾರ ಅತ್ತೆ ಬಾರಿ ಬರೋದು ಮೇಲೆ ಮಿತ್ರಗಳ ಇಂಚನೆ ಭಕ್ತಿರ ಸೇವೆ ಮಾಡ್ತೊಂದು ಬಲೆ ಎಂಕಲ್ನ ಕ್ಷೇತ್ರಕ್ಕೆ ಬರ್ತದಲ್ಲ ಬೇತೆ ಬೇತೆ ತಂಡೋಲೆ ಗಿರಿ ಗಿರಿದು ಇತ್ತೆ ಈ ಮೂಗಿನ ತಂಡೋಗಿ ಬರ್ತಿದ್ದಾರೆ ದನ ಅಂಚಿಂಚು ಬೋರ ಬುಡ್ರಾಯೆ ಏನು ಮಿನಿ ಮಾಯೋಡು ಕಣ್ಣು ಮುಲಾಟಿಯನ್ನ ಅಂಡ ಈರ್ನ ಆಯುಷ್ಯದ ಅಕೇರಿ ಮುಟ್ಟ ಈ ಕ್ಷೇತ್ರಡೆ ಇದು ಕೊಳೊಂದೆ ಬರ್ಸವ್ರ ಅತ್ತೆ ಇಂಕೊಂದು ಬರ್ಸವ್ರನ್ನ ಅಭ್ಯಾಸ ಮೈ ಮಾಡ್ತದೆ ಜಾರ ನನ್ನೇನೋ ವರಿಕೆ ಮತ್ತೊಂದು ಪನೀರಲ್ಲಿ ಕೋಲ್ ಮತ್ತೊಂದು ಇಂಕೊಂದು ಬರ್ಸವಲ್ಲ ಏನನ್ನ ಪ್ರಾರ್ಥನೆ ಮತ್ತೊಂದು ಶುರು ಮಾಡ್ತಾರೆ ನಾಡ ಅಲ್ಪ ಲೆಕ್ಕದ ಅಲ್ಪ ಉಂಟದು ಇಂಕೊಂದು ಬರ್ಸವೆ ಲೆಕ್ಕ ಮಾಡ್ತವೆ ಮೊದಲಿಗಾರ್ರೆ ಭಾರಿ ಬೋದು ಮಿತ್ರಗಳ ಇದ್ದಾನೆ ಭಯಭಕ್ತಿ ಸೇವನೆ ಮತ್ತೊಂದು ಬರ್ತಾರೆ ನಾಡ ಇರು ಕೋಯಿನೈತೆ ಪತ್ರ ಐತೆ ಪತ್ರ ಮುಟ್ಟಿನ ಪೂರ ಬಂದ ಭಾಗವತರೆ ಚಲಿಯಾಣ ನಾಯಕ ಪೋಕಲ ಭತ್ತ ನಿಂದ ಲೆಕ್ಕ ವಾಮರದಿಲ್ಲ ನಾಟ ಅಂದು ನಾಳೆ ಕೋಣಿಲ್ಲ ಬೊಗು ಬೊಗೊಂಡು ಪುಣತ್ತೆ ಪಂಜಿಸು ವ್ಯವಸ್ಥೆ ಮಂತೆ ಸೇವಾ ಕರ್ತೇವೆ ಬರಡು ಅಗ್ಗಿ ಅಗ್ಗಿ ತಮ್ಮಡೆ ಕೆತ್ತ ಬರಡು
ಮಿದೆಡು ನಂದಾಗಿದ್ದ ಹೋಯ್ ಹೋಯಿಂದ ಕಾರುಮಿನಿದು ಮುಂದೆ ವೈಪುಂಡೆ ಭಾಗವತರೆ ಬೊಕ್ಕದಾನೆ ಮನಸ್ಸು ಮಾತ್ರ ಪಿರಪಿರನೇ ವೈಪುನಲ್ಲೇ ಹೌದಾನೆ ಅಲ್ಲ ಬೊಂಡ ಮಿನಿ ಅದು ಎಟ್ಟೆತ್ತಿದೆ ಆಶ್ಚರ್ಯ ಪರತು ಪಂಜು ಮಿನಿ ಸಂಪಾಂಡು ಬೊಕ್ಕದಾನೆ ಅಂಡದಾನೆ ಅಂಡ ಕೈ ಬೆಚ್ಚಾಪುಣೋ ಒಂದು ಮನಸ್ಸು ಪಿರಣೆ ವೈಪುನಲ್ಲೇ ಬುಡೈ ರಂಗಿ ಬುಡೇರಿ ಭಕ್ತಿಡ್ ಸಂದಾಯನ ಸೇವಾ ಕರ್ತೇರತೆ ಅಲ್ಲ ಮನಸ್ಸು ಒಂದು ವೇಳೆ ಗೊತ್ತು ಚಂದ ಮಿನಿದಾನೆ ಅಲ್ಲ ಬುಡ್ರಿ ಏರಿನಾಂಡಲ್ಲ ಏರುಲ್ಲರತ್ತೆ ತಲಪಾಡಿ ಆಳ್ವೇರು ಮೂರ್ದ ಮರ್ಯಾದೆ ನಿರಗಾರೆ ಎಲ್ಲೇ ಕಕ್ಕಿದ ಪುಂಡು ಕುಟ್ಟಿಲೇಕ ಈರ್ನ ಮಂಡಿಗೆ ಕೊಟ್ಟು ನಂಗೆ ಅಂಚಾಯಿನ ಅವರ ಕುಡ್ದು ಪಡ ಇರುತ್ತೆ ಪರಮ ಸಂತೋಷ ಭಾಗವತೇನೆ ಆರಿ ಮಲ್ಲ ಸಭೆ ಒಡೆ ರಾತ್ರಿ ಒನಸಿಗೆ ಮಾತ್ರ ಬಿಗಿಂದ ರಾಶಿದಲೆಗ ಇದೆ ತುಲೆಗೆ ಸುಗಿದ ಗಂಡಗ ಪುರಿ ಊರಲೆಗ ಅಲ್ಪ ಅಲ್ಪ ಪೂರ ಕಾಲ ಕಟ್ಟದ ಕರೆಂಚಿರೋದುಂಡು ಮಲ್ಲೆತ್ತು ಆಯ್ತು ಎಲ್ಲಿ ನಮ್ಮದು ಹಕ್ಕುಲ ಉಂಡು ಏತು ಹುಲ್ಯ ಮುಟ್ಟ ಬರ್ಪಿ ಉರ್ಸಗ ಉಂಡಲ್ಲ ಕಾಲ ಮಿತಿ ಆಪಿಲೆಕ ಒಂಜಿ ಮಾಯ ಕೊಡಿಯದನ್ನೆಲ್ಲ ಕಣ್ಣು ಬುಲಾಟು ಎರಡು ಏರಲ್ಲ ಮನ ಹುಲಿಯರು ಭಾಗವತೇನೆ ಮೇಲು ಮಿತ್ತಿಗ ಆಪಿಲೆಗ ತೂಗುಣಗ ಇದು ಇತ್ತಿನ ಕಲಿನ ಒರಿ ಇತ್ರ ಮುಹೂರ್ತ ಮೀರಂದೆ ಅವಾಗ ಅಮೃತ ಗಳಿಗೆ ಹೋಗ್ಬಿಡು ನಂಗೆ ಅಮೃತ ಗಳಿಗೆ ನೀ ಬತ್ತದಿ ಕೂಡ ಮಂಡ ಭಾರಿ ಮಲ್ಲ ಒಂಜಿ ವಿಷಯ ಕೆಲಸ ಅದೇ ರಾಶಿಗೆ ಬಳಿ ಬಡಗನ ಪಗ ಕಾಡಕ ಪಾಪ ಊರು ಪಾಪ ಅಮೃತ ಯಶಸಾದಿ ಬಳಿ ಗುರು ಶುಕ್ರರ ಒರುಮೆ ಬಳೆಯ ಎನ್ನೇನುತ್ತ ಬಂದಿದ್ದಾನೆ ಹಾಗಂತ ಸೋಲು ಒಪ್ಪಿಕೊಳ್ಳುವುದಿಲ್ಲ ಸೋಲೆಗಳು ಇನ್ನು ಬಿಟ್ಟಲು ನೀವು ಶುಕ್ರಾಚಾರ್ಯರಿಗೆ ಬಂದವ ಯಾರು ಯಾರು ನೀನು ಬಂದವ
ತಂದೆಯ ನಿನ್ನೆ ನಾನು ನಿರೀಕ್ಷೆಯಲ್ಲೇ ಇದ್ದವಳು ನಾನು ಕೈಗೊಂಡಂತಹ ರಾಕ್ಷಸ ಮೇಧದ ಬಲಿ. ಗಂಡೆಯ ಸುರನಾಥ ಗಂಡೆಯ ಸುರನಾಥ ದೈತ್ಯರ ಋಣವನು ಸಂಗ್ರಾಮದಲ್ಲಿಯೇ ಭೂಮಂಡಲಕ್ಕೆ ಅಂಗವಾಗಿ ಯುಗದೊಳಗೆ ಮನೆಗೆ ಶ್ರೀಮತಿಯ ತಗ ಭವೇನು ರೂಪದೋರುವೆ ಹೊರತು ಅನ್ಯಥಿ ಬರೆಯರೆ ಗಂಡೆಯ ಸುರನಾಥ ಅಮ್ಮ ನನ್ನ ಭೀಕರವಾದಂತಹ ರೂಪವನ್ನು ಕಂಡು ಭಯಗೊಂಡೆಯ ಮಗನೇ. ಭಯಪಡದಿರು ಇದೋ ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿದ್ದೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕೋ. ಅಮ್ಮ, ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗಮ್ಮ? ಆಸೆ ಎನ್ನುವುದು ಸ್ವಾಭಾವಿಕ, ಆದರೆ ಇನ್ನು ಮುಂದಕ್ಕೆ ರೂಪದಿಂದ ಕಾಣಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿಧಾನದಿಂದ ಒಂದರೆಗಳಿಗೆ ಕಾಣಸಿಗಲಿದ್ದೇನೆ. ಅದಲ್ಲದೆ ರಣಕ್ಷೇತ್ರದಲ್ಲಿ ಓಡಿ ಹೋಗಿದ್ದಾನೆ ದುಷ್ಟ ಅರುಣಾಸುರ. ಹೋದರೆ ಹೋಗಲಿ ಬಿಡು. ಮುಂದಕ್ಕೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಬ್ರಹ್ಮರಾಮಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಜಯ 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 ಶ್ರೀದೇವಿಯ ಅನುಗ್ರಹದಿಂದಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವೂ ನಮಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯು ಆರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭಿಕರಿಂದ ಬೇಡಿಕೊಳ್ಳುತ್ತೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀಧರ ಬಿಡನೆ ಕ್ರಿಯರು ಓಜದಿ ನಡೆದರುತ್ತವರು ಭೂಸುರರು ನಿಮಂದಾಗತಿಯುವ ಎಸೆಯ ತಡೆದು ಕುದಿಸೆ ಮುದದಿಂದ ಮಾತದ ಕೀರ್ತಿಯ ಪಡೆಯಿರನು ಕರುಣೀತ ಬೆಳಗಿ